ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದೆಲ್ಲ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ. ಅದರಲ್ಲೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಧ್ಯಾತ್ಮ ಇವೆಲ್ಲದರ ಜೊತೆಗೆ ನಾವು ನಂಬಿದಂತಹ ಶಕ್ತಿಗಳು, ನಾವು ನಂಬಿದಂತಹ ದೇವರು ಎಲ್ಲಿ ತನಕ ಅಂತ ಬಂದಾಗ ನಮ್ಮ ಇತಿಹಾಸದ ಗತಕಾಲದ ವೈಭವವನ್ನು, ನಮ್ಮ ಪರಂಪರೆಯನ್ನು ಇಡೀ ನಮ್ಮ ಜಗತ್ತಿಗೆ ಅತ್ಯಂತ ಹೆಮ್ಮೆಯಿಂದ ಸಾರಿದಂತಹ ಒಂದು ಅದ್ಭುತವಾಗಿರುವಂತಹ ಪ್ರತಿಷ್ಠಿತವಾಗಿರುವಂತಹ ಸಮುದಾಯ, ಆ ಸಮುದಾಯ ನಡೆಸ್ತಾ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೆಸರು ಗುರುವಂದನಾ ಮಹೋತ್ಸವ ಅನ್ನುವಂಥದ್ದು. ಆದರೆ ಇವೆಲ್ಲದರ ಜೊತೆಗೆ ಈ ಒಂದು ಸಮುದಾಯದ ಬಗ್ಗೆ, ಸಮಾಜದ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಕಳೆದ ಬಾರಿಯೂ ಕೂಡ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾಜದ ಬಗ್ಗೆ ನಾವು ಮಾತಾಡಿದ್ದೀವಿ. ಬೇರೆ ಯಾವುದೂ ಅಲ್ಲ, ನಮ್ಮ ಸಮಾಜಕ್ಕೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಕಡೆಗಳಲ್ಲಿ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಅದ್ಭುತವಾಗಿರುವಂತಹ ಒಂದು ಸಮಾಜ ದೈವಜ್ಞ ಬ್ರಾಹ್ಮಣ ಸಮಾಜ. ದೈವಜ್ಞ ಬ್ರಾಹ್ಮಣ ಸಮಾಜದ ಶಿಷ್ಯ ವೃಂದದಿಂದ, ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ದೈವಜ್ಞ ಬ್ರಾಹ್ಮಣ ಶಿಷ್ಯ ವೃಂದದಿಂದ ಒಂದು ಅದ್ಭುತವಾಗಿರುವಂತಹ ಗುರುವಂದನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದೇ ಮಂಗಳವಾರದಂದು ನಡೀಲಿಕ್ಕಿರುವಂತಹ ಕಾರ್ಯಕ್ರಮ ಇದು. ಕಳೆದ ಬಾರಿ ನಮ್ಮ ಕಾರ್ಯಕ್ರಮದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದಿಂದ ಆಯೋಜನೆಗೊಂಡಿರುವಂತಹ ಕ್ರಿಕೆಟ್ ಮ್ಯಾಚ್ ಬಗ್ಗೆ, ಉರುವ ಗ್ರೌಂಡ್ನಲ್ಲಿ ಆಯೋಜನೆಗೊಂಡಿರುವಂತಹ ಕ್ರಿಕೆಟ್ ಮ್ಯಾಚ್ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಅಭೂತಪೂರ್ವವಾಗಿರುವಂತಹ ಯಶಸ್ಸನ್ನು, ಸಕ್ಸಸ್ಸನ್ನು ಆ ಒಂದು ಕಾರ್ಯಕ್ರಮ, ಆ ಒಂದು ಕ್ರೀಡೆ ಪಡೆದುಕೊಂಡಿತ್ತು 2ನೇ ವರ್ಷ. ಇದೀಗ ಮತ್ತೊಂದು ಹಂತಕ್ಕೆ ದೈವಜ್ಞ ಬ್ರಾಹ್ಮಣ ಸಮಾಜದವರು ಮುಂದಕ್ಕೆ ಹೋಗಿ ಇದೀಗ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಅತ್ಯದ್ಭುತವಾಗಿರುವಂತಹ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೋದೆ ಶ್ರೀ ವಾದಿರಾಜ ಮಠ ದೈವಜ್ಞ ಬ್ರಾಹ್ಮಣ ಶಿಷ್ಯ ವೃಂದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಂದ ಆಗ್ತಾ ಇರುವಂತಹ ಸುಂದರವಾಗಿರುವಂತಹ ಕಾರ್ಯಕ್ರಮ. ಹಾಗಿದ್ದಾಗ ಈ ಒಂದು ಸಮಾಜ ಕಟ್ಟುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗಿದ್ದಾಗ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನಲ್ಲಿ, ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ಇಡೀ ನಮ್ಮ ನಾಡಿನಾದ್ಯಂತ ನಂಬಿಕೆ, ಭರವಸೆ ಮತ್ತು ವಿಶ್ವಾಸ ಅಂತ ಬಂದಾಗ SL ಶೇಟ್ ಜುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಈ ಸಂಸ್ಥೆಯ ಮಾಲಕರು ಕೂಡ ಹೌದು. ಇವೆಲ್ಲದರ ಜೊತೆಗೆ ಸೋದೆ ಶ್ರೀ ವಾದಿರಾಜ ಮಠ ದೈವಜ್ಞ ಗುರುವಂದನ ಮಹೋತ್ಸವ ಇದರ ಅಧ್ಯಕ್ಷರು ಕೂಡ ಹೌದು. ನಮ್ಮ ರವೀಂದ್ರ ಶೇಟ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ರವೀಂದ್ರ ಶೇಟ್ ಸರಿಗೆ. ನಮಸ್ತೆ ಸರ್, ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಗಣ್ಯ ವ್ಯಕ್ತಿ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡ್ತಾ ಇರುವಂತಹ ಎಸ್ ವಿನೋದ್ ಕುಮಾರ್ ಶೇಟ್ ಸರ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕಾರ್ಯದರ್ಶಿ ಎಸ್ ವಿನೋದ್ ಕುಮಾರ್ ಶೇಟ್ ಸರ್, ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಇವೆಲ್ಲದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಸೋದೆ ಶ್ರೀ ವಾದಿರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಈ ಒಂದು ಗುರುವಂದನ ಮಹೋತ್ಸವವನ್ನ ಈ ಎಲ್ಲ ಶಿಷ್ಯ ವೃಂದದವರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನ, ಒಳ್ಳೆಯ ಸಂದೇಶವನ್ನ, ಬಹಳಷ್ಟು ಜನ ಸೋತಿದ್ದಾರೆ ಅಂತ ಬಂದಾಗ ಅವರುಗಳಿಗೆ ಅವರ ಸೋಲಿನಲ್ಲೂ ಕೂಡ ಗೆಲುವು ಕಾಣುವಂತಹ ಅತ್ಯುತ್ತಮವಾಗಿರುವಂತಹ ಮಾತುಗಳನ್ನ ನೀಡುವ ಮೂಲಕ ನಮ್ಗೆಲ್ಲರೂ ಕೂಡ ಪ್ರೇರಣೆ, ನಮ್ಗೆಲ್ಲರೂ ಕೂಡ ಶಕ್ತಿ ನೀಡುವವರು ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು. ಸೊ ಹಾಗಿದ್ದಾಗ ಅವರಿಗೆ ನಡೀತಾ ಇರುವಂತಹ ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಸೊ ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಮೊದಲನೇದಾಗಿ ನಮ್ಮ ದೈವಜ್ಞ ಬ್ರಾಹ್ಮಣ ಸಮುದಾಯ ಬಹಳಷ್ಟು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ. ಇವರ ಇತಿಹಾಸ ಅತ್ಯದ್ಭುತವಾಗಿರುವಂಥದ್ದು. ಒಂದು ಕಾಲಘಟ್ಟದಲ್ಲಿ ಅದೆಷ್ಟೇ ಸಮಸ್ಯೆಗಳ ನಡುವೆಯೂ ಕೂಡ ಈ ದೈವಜ್ಞ ಬ್ರಾಹ್ಮಣ ಸಮುದಾಯ ಬೆಳೆದು ಬಂದಂತಹ ರೀತಿಯ ರೋಚಕ. ಸೊ ಹಾಗಿದ್ದಾಗ ನಾನು ಮೊದಲನೇದಾಗಿ ರವೀಂದ್ರ ಶೇಟ್ ಸರ್, ಹಿರಿಯರಿದ್ದೀರಿ, ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಕ್ಕಿಂತ ಮೊದಲನೇದಾಗಿ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಬಗ್ಗೆ ಒಂದೆರಡು ಮಾತುಗಳು ಸರ್, ಏನು ಹೇಳ್ತೀರಿ? ಎಸ್ ಸರ್. ನಮ್ಮ ಈ ದೈವಜ್ಞ ಬ್ರಾಹ್ಮಣ ಸಮಾಜದವರು ಸಾಧಾರಣ ಒಂದು ಸೋದೆ ನಮ್ಮ ವಾದಿರಾಜ ಸ್ವಾಮೀಜಿಯವರ ಕಾಲದಿಂದ ನಾವು ಸೋದೆ ಮಠಕ್ಕೆ, ನಾವು ಅಷ್ಟಮಠದಲ್ಲಿ ಒಂದು ಮಠ ಆಗಿರೋ ಸೋದೆ ಮಠಕ್ಕೆ ನಾವು
ಶಿಷ್ಯಂದಿರಾಗಿದ್ದೇವೆ. ಹ್ಮ್. ಅವರು ನಮಗೆ ಶಿಷ್ಯವನ್ನು ಪಡೀಲಿಕ್ಕೆ ನಾವು ನಮ್ಮ ಹಿರಿಯರು ಬಂಗಾರದ ಕೆಲಸ ಮಾಡಿರೋರು. ಹ್ಮ್. ಅದರಲ್ಲಿ ನಮ್ಮ ತಂದೆಯವರು ಸಹ ಹ್ಮ್. ಚಿನ್ನದ ಕೆಲಸ ಮಾಡಿ ಮುಂದೆ ಬಂದವರು. ಹ್ಮ್. ಆವಾಗಿನ ಸ್ವತಃ ಕೆಲಸ ಮಾಡಿದರು ಅವರು. ಹ್ಮ್. ವಜ್ರ ಕುಡಕ ಸೆಟ್ಟಿಂಗ್ ಮಾಡಿ ಎಲ್ಲ ಪ್ರತಿಯೊಂದು ಬಂಗಾರದ ಕೆಲಸ ಮಾಡ್ತಿದ್ರು. ಹಾ, ಹಾ, ಹಾ. ಹಾಗೆ ನಾವು ಸಹ ಕೆಲವು ನಮಗೆ ಮತ್ತೆ ಮಾಡುವಾಗ ನಮ್ಮ ವಿಷಯ ಬಿಸ್ನೆಸ್ ಅದು ಬೇರೆ ಹೌದು, ಹೌದು. ಅದಲ್ಲಿಗೆ ನಮ್ಮದು ನಮ್ಮ ಅಂಗಡಿಗೆ SLC ಡ್ಯಾಮ್ ಲೇಡಿ ಇಲ್ಲ ಲೇಡಿ ಆಯಿತು. ಅದು ಅದು ಹೇಳಿದೆ ನಿಮಗೆ ಮಾತಿಗೆ. ಅಲ್ಲಿಂದ ನಾನು ಅಲ್ಲೇ ನಮ್ಮ ಅಂಗಡಿ ಅದು. ಅಲ್ಲಿಂದ ಈಗ ನಮ್ಮ ಸ್ವಾಮೀಜಿಯವರದ್ದು ವಿಷಯ 800 ವರ್ಷದಿಂದ ಮಾಧವ ಸಂಪ್ರದಾಯ ಆಗಿ ಬಂದಿದೆ. ಅದರಲ್ಲಿ ನಮ್ಮ ವಾಜಾ ಸ್ವಾಮೀಜಿಯವರು 16ನೇ ಸ್ವಾಮೀಜಿಯವರು ಯತಿಯವರು. ಆ ಕಾಲದಲ್ಲಿ ನಮ್ಮ ಸ್ವಾಮೀಜಿಯವರಿಗೆ ಅಲ್ಲಿ ನಮ್ಮ ಸಮಾಜದವರೊಬ್ಬರು ಹಿರಿಯ ದೈವಜ್ಞ ಬ್ರಾಹ್ಮಣರು ಹಿರಿಯರು ಕೆಲಸ ಮಾಡುವಾಗ ಅವರಿಗೆ ಒಂದು ಗಣಪತಿ ಮೂರ್ತಿ ಮಾಡುವಾಗ ಆ ಗಣಪತಿ ಮೂರ್ತಿ ಮಾಡುವಾಗ ಅವರಿಗೆ ಹೈಗಿರಿ ದೇವರು ಸೃಷ್ಟಿಯಾಯಿತು. ಅದು ಅವರಿಗೆ ಕನಸಿನಲ್ಲಿ ಬಂದು ಅದು ಮೂರ್ತಿ ಯಾವುದನ್ನು ಅದು ಏನು ತೆಗಿಲಿಕ್ಕೆ ಹೋಗೋದು ಬೇಡ, ಹಾಗೆ ಇಟ್ಕೊಂಡು ಹಾಗೆ ನೆಕ್ಸ್ಟ್ ಮರು ದಿವಸ ಬೆಳಿಗ್ಗೆ ಸ್ವಾಮೀಜಿಯವರು ಬರ್ತಾರೆ, ಗುರುಗಳು ಬರ್ತಾರೆ, ಅವರಿಗೆ ಹಸ್ತಾಂತರಿಸಿ ಅಂತ ಹೇಳಿ ಅವ್ರ ಸ್ವಪ್ನ ಬಂತು. ಹಾಗೆ ಸ್ವಾಮೀಜಿಯವರು ಅದೇ ಅವರಿಗೆ ಇದು ಪ್ರೇರಣೆ ಬಂತು. ಅವರಿಗೆ ಸ್ವಪ್ನದಲ್ಲಿ ಬಂದು ಹೀಗೆ ಶಿಷ್ಯರೊಬ್ಬರು ದೈವಜ್ಞ ಬ್ರಾಹ್ಮಣರಲ್ಲಿ ಅಲ್ಲಿ ಮೂರ್ತಿ ಉಂಟು, ಅದು ನೀನು ತಗೊಂಡು ಬರಬೇಕಂದ್ರೆ ಅವರು ಸಹ ಈಗ ಅಲ್ಲಿ ಹೋಗಿ ತಗೊಂಡು ಅವರು ಸಹ ಈಗ ಪಟ್ಟದ ದೇವರಾಗಿ ಅಲ್ಲಿ ಇಟ್ಟಿದ್ದಾರೆ ಅವರ ಮಠದಲ್ಲಿ. ಮತ್ತು ಆವಾಗನಿಂದ ನಮಗೆ ಅವರು ಮುಖ್ಯ ಶಿಷ್ಯರಾಗಿ ತಗೊಂಡಿದ್ದಾರೆ ಆವಾಗನಿಂದ. ಅದೊಂದು ವಿಷಯ ಅಲ್ವಾ. ಇದು ದೈವಜ್ಞ ಬ್ರಾಹ್ಮಣ ಸಮಾಜ ಹೇಗೆ ಬೆಳೆದು ಬಂತು ಅನ್ನುವಂತಹ ನಿಟ್ಟಿನಲ್ಲಿ ಅಷ್ಟಮಠಗಳಲ್ಲಿ ಒಂದಾಗಿ ಸೌದೆ ಮಠದಲ್ಲೂ ಕೂಡ ಅಲ್ಲಿಯ ಶಿಷ್ಯ ವೃಂದದವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಲ್ವಾ ಸರ್? ಹೌದು. ಹಾಗೆ ಈಗಿನ ಸ್ವಾಮೀಜಿ 36ನೇ ಸ್ವಾಮೀಜಿ. ಆವಾಗಿಂದ ಅವರು 16 ವಾದಿರಾಜ ಸ್ವಾಮೀಜಿ. ಅವರ ವಾದದಲ್ಲಿ ವಿಜಯ ಆಗೋರು ಆಯ್ತಲ್ಲ. ಹಾಗೆ ಅವರ ವಿಷಯ ವಾದಿರಾಜ 2 ವಾದಿರಾಜ ಹಾಗೆ ಹೆಸರು ಬಂದಿದೆ. ಅವರು ಸಹ ಅವರ ಜನ್ಮಸ್ಥಳ ಹೂವಿನಕೆರೆ. ಅಲ್ಲಿ ಅದು ಅಲ್ಲಿ ಆ ಸಮಯದಲ್ಲಿ ಅವರಿಗೆ ಅವರ ತಾಯಿಯವರಿಗೆ ಅವರಲ್ಲಿ ಮನೆಯ ಹೊರಗೆ ಜನಿಸಿದರೆ ಮಠಕ್ಕೆ ಕೊಡಬೇಕು, ಮನೆಯ ಒಳಗೆ ಇದ್ದರೆ ಅವರು ಇಟ್ಕೊಂಡು ಬಂದು ಹಾಗೆ ಇತ್ತು. ಹಾಗೆ ಇರುವಾಗ ಅವರ ಯಜಮಾನರು ಊಟ ಕೂತ್ಕೊಂಡವಾಗ ಅಲ್ಲಿ ಹೊಲದಲ್ಲಿ ದನ ಬಂದಾಗ ಅದು ಓಡಿಸ್ಲಿಕ್ಕಿಂದ ಅವರು ಹೊರಗೆ ಬಂದರು. ಹೊರಗೆ ಬಂದಾಗ ಅಲ್ಲಿ ಅವರು ಹೆರಿಗೆ ಆಯಿತು. ಅಂದಿನಿಂದ ಅಲ್ಲಿ ಹೂವಿನ ಕೆರೆಯಲ್ಲಿ ಅದಕ್ಕೆ ಈಗ ಸಹ ಅಲ್ಲಿ ಜಾಗ ಉಂಟಲ್ಲ, ಅಲ್ಲೇ ಅವರು ನಮ್ಮ ಸ್ವಾಮಿಯವರು ಗರ್ಭಗೋಡಿ ಕಟ್ಟಿದ್ದಾರೆ. ಅದನ್ನು ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕೆ ಸಹ ಎಲ್ಲ ತುಂಬ ಎಲ್ಲ ಹಿಸ್ಟ್ರಿ ಉಂಟು ತುಂಬ. ಹಾಗಾಗಿ 500 ವರ್ಷ ಹಿಸ್ಟ್ರಿ ಉಂಟು ಆಯ್ತಲ್ಲ. ಅಂದಿನಿಂದಲೂ ಇಂದು ತನಕ ಅದೇ ನಾವು ಫಾಲೋ ಮಾಡಿ ಬಂದೆ ಅಲ್ವಾ. ನಿಜ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಈ ಒಂದು ಹಿಸ್ಟ್ರಿ ಇತಿಹಾಸ ಅದ್ಭುತವಾಗಿರುವಂಥದ್ದು. ಸೊ ಹಾಗಿದ್ದಾಗ ನಮಗೆ ತಿಳಿದುಕೊಳ್ಳುವಂತಹ ಒಂದು ಆಸೆ ಕುತೂಹಲವು ಕೂಡ ಹೌದು. ಯಾಕಂದ್ರೆ ನಮ್ಗಳ ದೇವರು, ನಾವು ನಂಬುವಂತಹ ಶಕ್ತಿ. ಈಗ ಪಂಚಮುಖಿ ಹನುಮಾನ್ ದೇವಾಲಯಗಳಲ್ಲೂ ಕೂಡ ದೇವರಲ್ಲೂ ಕೂಡ ನಾವು ಹಯಗ್ರೀವ ದೇವರ ಒಂದು ಮುಖವನ್ನು ಕಾಣ್ತೀವಿ. ಹೇಗೆ ನರಸಿಂಹ, ಹೇಗೆ ವರಹ, ಹೇಗೆ ಗರುಡಾವತಾರ, ಸೊ ಹಯಗ್ರೀವ ಅವತಾರವು ಕೂಡ, ಸೊ ವಾದಿರಾಜ ಶ್ರೀಗಳು. ಸೊ ಹಾಗಿದ್ದಾಗ ನಾನು ಈ ಒಂದು ವಿಚಾರದ ಬಗ್ಗೆ ಬಿಫೋರ್ ದಟ್ ನಾನು ಕೇಳಬೇಕು ಸರ್, ಹಯಗ್ರೀವ ದೇವರುಗಳ ಬಗ್ಗೆ ಸ್ವಲ್ಪ ನಮ್ಗಳಿಗೆ ತಿಳಿದುಕೊಳ್ಳುವಂತಹ ಮಾಹಿತಿ ಬೇಕಾಗಿತ್ತು. ಏನು ಹೇಳ್ತೀರಾ ಸರ್? ಹಯಗ್ರೀವ ವಿಷಯ ಅಂದರೆ ಇದು ಆ್ಯಕ್ಚುಲಿ ನಮ್ಮದು ವಿಷ್ಣು ಅವತಾರ. ಹಯಗ್ರೀವ ದೇವರು ನಾವು ಚಿನ್ನದ ಕೆಲಸ ಮಾಡುವವರು. ಆವಾಗ ನಮ್ಮ ಒಬ್ಬರು ಚಿನ್ನದ ಕೆಲಸ ಮಾಡುವ ಸ್ವರ್ಣಕಾರರಿಗೆ ಒಂದು ಗಣಪತಿ ಮೂರ್ತಿ ಮಾಡಲಿಕ್ಕೆ ಒಂದು ಆರ್ಡರ್ ಕೊಟ್ಟರು. ಇಲ್ಲಿ ಮಠದಿಂದ ಆರ್ಡರ್ ಕೊಡುವಾಗ ಅಲ್ಲಿ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಗಣಪತಿ ವಿಗ್ರಹ ಬರುವುದೇ ಇಲ್ಲ. ಅವರಿಗೆ ಎಷ್ಟು ಬಡ್ದು ಎಷ್ಟು ಸಲ ಅದನ್ನು ಕರಗಿಸ್ತಾರೆ ಮಾಡ್ತಾರೆ ಬರೋದು ಹಯಗ್ರೀವನೇ ಮೂರ್ತಿ. ಅದರಿಂದ ತುಂಬ ವಿಚಲಿತರಾಗಿ ಅವರು ನಮ್ಮ ಸೋದೆ ಮಠ ಸ್ವಾಮಿಯವರ ಹತ್ರ ಮಾತಾಡಲಿಕ್ಕೆ ಬರ್ತಾರೆ, ಈ ಥರ ಆಗ್ತಾ ಉಂಟಂತ. ಹಾಗೆ ಅವರು ನಾಳೆ ನಾನು ಬರ್ತೇನೆ ಅಂತ ಹೇಳುವಾಗ, ನಾಳೆ ಬೆಳಿಗ್ಗೆ ಬರ್ತೇನೆ, ನೀವೀಗ ಮನೆಗೆ ಹೋಗಿ ಹೇಳುವಾಗ ಅವ್ರ ಸ್ವಪ್ನದಲ್ಲಿ ಬರುದು, ಇದು ನಿಮಗಾಗಿ ಉದ್ಧಾರಕ್ಕಾಗಿ ಬರುವ ದೇವರು ನಿಮ್ಮ ಸಮಾಜಕ್ಕೆ, ಗೊತ್ತಾಯ್ತಲ್ವಾ? ಇದರಿಂದ ಹಯಗ್ರೀವ ದೇವರು ಉದ್ಭವ ಆಗಿದೆ. ಆ ಊರಿಗೆ ಸ್ವಾಮೀಜಿಯವರು ಬರುವಾಗ ಬೆಳಿಗ್ಗೆ ಸ್ವಾಮೀಜಿಯವರು ಬಂದು ಇವರ ಮನೆಗೆ ಬಂದು ಆ ಮೂರ್ತಿಯನ್ನು ಎತ್ಕೊಂಡು
ಅಲ್ಲಿಯನ್ನು ಶುದ್ಧ ಎಲ್ಲ ಮಾಡಿ ಅವರು ಅದನ್ನು ಮಠಕ್ಕೆ ಕೊಂಡು ಹೋಗ್ತಾರೆ, ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಹಾಗೆ ಸೋದೆ ಮಠದಲ್ಲಿ ಹಯಗ್ರೀವ ಹೌದು. ನಿಜವಾಗ್ಲೂ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಅನ್ನೋ ವಿಚಾರ ಅಲ್ವಾ ಎಸ್ ಸರ್. ಬರ್ತೇನೆ, ಜೊತೆಗೆ ಮಾತಾಡಬೇಕು. ಬಿಫೋರ್ ದಟ್ ಕರೆಗಳಿದೆ, ನಾನು ಇನ್ನು ಮುಂದಕ್ಕೆ ಜನರ ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ಒಂದು ಒಳ್ಳೆಯ ಕಾರ್ಯಕ್ರಮ. ಎಸ್, ತಮ್ಗಳ ವಿಚಾರಗಳು. ಎಸ್ ಸರ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ನೋಡಿ, ನಾನು ದೈವಜ್ಞ ಬ್ರಾಹ್ಮಣನೇ. ನಾನು, ನನ್ನ ಹೆಸರು ದೀಪಕ್ ಶೇಟ್ ಅಂತ ನೋಡಿ. ನಮಸ್ತೆ ದೀಪಕ್ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಅದೇ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಮ ಸಮಾಜದ ಹಿರಿಯರಿಗೆ ಪ್ರೇರಣೆ ಬಂದದು ಮತ್ತೆ ಪೂಜ್ಯ ಶ್ರೀ ಸೋದೆ ವಾದಿರಾಜ ಮಠದ ಈಗಿನ ಪೀಠಾಧೀಶರು ಶ್ರೀ 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 ವಿಶ್ವವಲ್ಲಭ ಶ್ರೀಪಾದ ಆಶೀರ್ವಾದದಿಂದಲೇ ಈ ಕಾರ್ಯಕ್ರಮವು ನಡೀತಾ ಇದೆ. ಆ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನಡೀಲಿ ಎಂದು ನಾನು ಈ ಮೂಲಕ ತಿಳಿಸ್ತೇನೆ. ಓಕೆ, ಎಸ್. ಎಸ್ ಸರ್. ಓಕೆ. ಹಾಗೂ ಮತ್ತೆ ಈ ಕಾರ್ಯಕ್ರಮಕ್ಕೆ ಈ ಮಾಡುವ ಅಗತ್ಯ ಅಂದ್ರೆ ಸ್ವಲ್ಪ ವಿಷಯ ಅದರಲ್ಲಿ ತಿಳಿಸ್ತೇನೆ, ಯಾಕಂದ್ರೆ ಅವ್ರ ಮುಂದೆ ನಮ್ಮ ಹಿರಿಯರು ಹೇಳ್ತಾರೆ, ಆದ್ರೂ ಕೂಡ ಸ್ವಲ್ಪ ವಿಷಯವನ್ನು ತಿಳಿಸ್ತೇನೆ. ದೈವಜ್ಞ ಸಮಾಜದ ಮೂಲ ಚರಿತ್ರೆ ಸಾವಿರಾರು ವರ್ಷಗಳ ಹಿಂದೆ ಬ್ರಾಹ್ಮಣರ ಉತ್ಪತ್ತಿಯಾದ ಬ್ರಹ್ಮಾವರ್ತ ಕ್ಷೇತ್ರದಿಂದಾಗಿದೆ. ಇದು ಸಾಧಾರಣ ನಾವು ಉತ್ತರ ಭಾರತದಿಂದ ನಮ್ಮ ಋಗ್ವೇದ ಕಾಲದಲ್ಲಿ ನಡೆದಿರುವಂತಹ ಘಟನೆ. ಕ್ರಮೇಣ ರಾಜಕೀಯ ಮತ್ತೆ ಧಾರ್ಮಿಕ ಸ್ಥಿತ್ಯಾಂತರ ಪರಿವರ್ತನೆಯಾಗುವ ಒಂದು ಘಟ್ಟದಲ್ಲಿ ನಾವು ಆ ಉತ್ತರ ಪ್ರದೇಶದಿಂದ ಅಂದ್ರೆ ಉತ್ತರ ಭಾರತದಿಂದ ಮುಂದೆ ಸಾಗಿ ವಲಸೆ ಮಾಡುತ್ತಾ ನಮ್ಮ ಮೂಲ ವೃತ್ತಿ ಏನು ಇತ್ತು, ದೈವಜ್ಞ ಬ್ರಾಹ್ಮಣ ಅಂದ್ರೆ ದೈವಜ್ಞರಂದ್ರೆ ಜ್ಯೋತಿಷರು. ದೈವಂ ಜಾನಾತಿ ಇತಿ ದೈವಜ್ಞ ಅಂದ್ರೆ ದೇವರ ಶಿಲ್ಪ, ದೇವರನ್ನು ಬಲ್ಲವರು. ದೇವರ ಎಲ್ಲಾ ಕಾರ್ಯಕ್ರಮಗಳಿಗೆ ಮುಹೂರ್ತ ಅಥವಾ ಈ ಯಜ್ಞ ಕಾರ್ಯಕ್ರಮಗಳಿಗೆ ಇಲ್ಲದಿದ್ರೆ ದೈವಜ್ಞರ ಏನು ತಿಥಿ ನಿರ್ಣಯ ಅಂತದೆಲ್ಲ ಕಾರ್ಯಕ್ರಮಗಳಿಗೆ ಇವರ ಪಾತ್ರ ಮಹತ್ವವಾದದ್ದು. ಅಂದ್ರೆ ಹಿರಿಯ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಇದು ವರ್ಣನೆ ಇದೆ. ಇದಕ್ಕೆ ಪ್ರತ್ಯೇಕವಾದ ಸ್ತೋತ್ರಗಳಿವೆ. ಮುಂದೆ ಸ್ಥಿತ್ಯ ಅಂತಂದ್ರೆ ರಾಜಕೀಯ ಧಾರ್ಮಿಕ ಅದು ಪರಿವರ್ತನೆ ಆದಾಗ ಅಲ್ಲಿಯ ಸ್ಥಿತಿಗತಿಗಳಲ್ಲಿ ಪರಿವರ್ತನೆ ಬಂದಾಗ ನಾವು ಮುಂದೆ ವಲಸೆ ಬಂದು ಸೌರಾಷ್ಟ್ರ ಅಂದ್ರೆ ಇಂದಿನ ಗುಜರಾತ್ ಅಂತ ಪ್ರಭಾಸ್ ಕ್ಷೇತ್ರದಲ್ಲಿ ನಾವು ಕೆಲವು ಕಾಲ ಅಲ್ಲಿ ನಿಂತು ಮತ್ತೆ ಕ್ರಮೇಣ ಈ ಮಹಾರಾಷ್ಟ್ರ, ಈಗಿನ ಮಹಾರಾಷ್ಟ್ರ ಮತ್ತೆ ಅದರ ಪುಣೆ ಇಂತಹ ಜಾಗಗಳಲ್ಲಿ ಸ್ವಲ್ಪ ಕಾಲ ವಾಸವಾಗಿತ್ತು. ಮತ್ತೆ ನಂತರ ಅಂದ್ರೆ ಗೋಮಾಂತಕ, ನಮ್ಗೆ ನಮ್ಮ ಮೂಲ ಭೂಮಿ ಗೋಮಾಂತಕ. ನಾವು ನಮ್ಮ 500 ವರ್ಷಗಳ ಹಿಂದೆ ನಾವು ಚರಿತ್ರೆಯನ್ನು ನೋಡ್ತೇವೆ. ಎಲ್ಲವೂ ನಮ್ಮ ಕುಲದೇವರ ದೇವಸ್ಥಾನಗಳು ಗೋವದಲ್ಲಿವೆ. ಅದು ಅತ್ಯಂತ ಹಿರಿಯ ಅಂದ್ರೆ ಪುರಾತನ ಕಾಲದ ದೇವಸ್ಥಾನಗಳು ಅಲ್ಲಿ ಈಗಲೂ ಕೂಡ ಇವೆ. ದೈವಜ್ಞ ಬ್ರಾಹ್ಮಣರಿಗೆ ಸಾಧಾರಣ ಒಂದು 7 ಸಪ್ತ ಋಷಿಗಳು ಅಂದ್ರೆ ಸಪ್ತ ಗೋತ್ರಗಳಿವೆ. ಒಂದೊಂದು ಗೋತ್ರಗಳಿಗೆ ಒಂದೊಂದು ಕುಲದೇವರಿದ್ದಾರೆ. ಹಾಗೆ ಆ ಎಲ್ಲಾ ಕುಲದೇವರ ದೇವಸ್ಥಾನಗಳು ಗೋವಾದಲ್ಲಿ ಇದೆ, ಈಗಲೂ ಕೂಡ ಇದೆ. ಮತ್ತೆ ನಮ್ಮ ಮಾತೃಭಾಷೆ ಕೊಂಕಣಿ ಅಂದ್ರೆ ಕೊಂಕಣಿಯನ್ನ ಮೂಲ ಪ್ರವರ್ತಕಲ್ಲಿ ದೈವಜ್ಞ ಬ್ರಾಹ್ಮಣರು ಒಬ್ರು. ಅದರ ಒಟ್ಟಿಗೆ ನಮ್ಮ ತಾವೇನ್ ನೋಡ್ತಿದ್ರಿ ಗೌಡ ಸಾರಸ್ವತ ಬ್ರಾಹ್ಮಣರು ಮತ್ತೆ ಸಾರಸ್ವತರು ಅಂತವ್ರು ಎಲ್ಲರೂ ಅದಕ್ಕೆ ಮೂಲ ಪ್ರವರ್ತಕರೇ. ಅದರಲ್ಲಿ ನಾವು ಕೂಡ ಒಬ್ರು. ಕೊಂಕಣಿ ಮರಾಠಿ ಭಾಷೆಗಿಂತಲೂ ಹಿರಿಯ ಭಾಷೆ. ಅದರ ನಂತರ ಅದು ಮೂಲ ಪರಿವರ್ತನೆ ಆಗಿ ಮುಂದೆ ಬಂದಿದೆ. ಅದಕ್ಕೆ ವಾದ ವಿವಾದಗಳು ಇದೆ, ಆದ್ರೂ ಕೂಡ ಅದು ನಮ್ಮ ನಂಬಿಕೆ. ಮತ್ತೆ ಇಂತಹ ಕಾಲಘಟ್ಟದಲ್ಲಿ ಪೋರ್ಚುಗೀಸರ ಆಕ್ರಮಣ ಆಯಿತು 1510ರಲ್ಲಿ, 510ರಲ್ಲಿ ಪೋರ್ಚುಗೀಸರ ಆಕ್ರಮಣ ಆಯಿತು. ಅದರ ನಂತರ ಅಲ್ಲಿಂದ ಅವರು ಈ ಗೋವಾ ಇನ್ಕ್ವಿಸಿಷನ್ ಏನು ಹೇಳ್ತಾರೆ ಅದು ಪ್ರಾರಂಭವಾಗಿ ಅದು ತೀವ್ರ ಜಾರಿಗೊಳಿಸಿ ಅದರಲ್ಲಿ ಅನೇಕರಿಗೆ ಹಿಂಸೆ ಕೊಡ್ತಿದ್ರು. ದೈವಜ್ಞ ಕುಟುಂಬಗಳಿಗೆ, ಅಲ್ಲಿಯ ಕೊಂಕಣಿ ಕುಟುಂಬಗಳಿಗೆ ತುಂಬಾ ಜನರಿಗೆ ಹಿಂಸಾತ್ಮಕವಾಗಿ ಮತ ಪರಿವರ್ತನೆ, ಧರ್ಮ ಪರಿವರ್ತನೆ ಮಾಡ್ತಿದ್ರು. ಅಂತ ಒಂದು ಕಾಲದಲ್ಲಿ ನಮ್ಮ ಎಲ್ಲಾ ಆಸ್ತಿ, ಮಠ ಮಂದಿರ, ನಮ್ಮದೇನು ಆಚರಣೆಗಳಿವೆ, ಕುಲದೇವರುಗಳಿವೆ, ಅದೆಲ್ಲ ರಾತ್ರೋರಾತ್ರಿ ನಾವು ಬಿಟ್ಟು ಮುಂದೆ ಸಾಗಿ ಜೀವನೋಪಾಯಕ್ಕಾಗಿ ನಾವು ಮುಖ್ಯವಾಗಿ ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಮುಂದೆ ಸಾಗಿ ಅಂದ್ರೆ ಹತ್ತಿರದ ಕರ್ನಾಟಕಕ್ಕೆ ನಾವು ನಮ್ಮ ತಂಡೋಪತಂಡವಾಗಿ ನಾವು ಮುಂದೆ ಬಂದು ವಲಸೆ ಹೋದ್ವು. ಆ ಒಂದು ಕಾಲಘಟ್ಟದಲ್ಲಿ ನಾವು ನಮ್ಮ ಹೆಚ್ಚಿನವರು ಕಾರವಾರ ಮತ್ತೆ ಈ ಸೋಂದಾ ಕ್ಷೇತ್ರ, ಸಿರಸಿ ಕ್ಷೇತ್ರ ಅಂತ ಈ ಬಹುಶಃ ಇದು ದಕ್ಷಿಣ ಯಾವುದು ತಟವಿದೆ, ಈ ಕುಮಟಾ, ಕಾರವಾರ, ಹೊಸಕೇರಿ ಅಂತ
ಜಾಗೆಗಳಲ್ಲಿ ನಾವು ವಾಸ ಮಾಡಿ ನಮ್ಮ ಮೂಲ ವೃತ್ತಿ ಏನು ಇದೆ ಈ ಚಿನ್ನ ಬೆಳ್ಳಿ ವ್ಯವಹಾರ, ಇದನ್ನು ನಾವು ನಿಷ್ಠಾವಂತರಾಗಿ ಅತ್ಯಂತ ಪಾರದರ್ಶಕವಾಗಿ ನಾವು ನಡೆಸುತ್ತಾ ಬಂದಿದ್ದೇವೆ. ಈಗಲೂ ಕೂಡ ತಾವು ನೋಡ್ಬೋದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರಿದೆ. ಶೇಟ್ ಅಂದ್ರೆ ಮೂಲ ಶ್ರೇಷ್ಠಿ ಅಂದ್ರೆ ಈ ಚಿನ್ನ ಬೆಳ್ಳಿ ಮಾಡುವಂತ ಒಂದು ಗುಂಪು ಅಂತ ಒಂದು ಒಳ್ಳೆಯ ಸಮಾಜಕ್ಕೆ ನಾವೆಲ್ಲರೂ ಹೆಮ್ಮೆಯಿಂದ ಅದರ ಭಾಗವಾಗಿದ್ದೇವೆ. ನಂತರ 500 ವರ್ಷಗಳ ಹಿಂದೆ ಅಂದ್ರೆ ಈ ಪೋರ್ಚುಗೀಸ್ ದಾಳಿಯ ನಂತರ ನಾವು ವಲಸು ಬಂದಾಗ ನಮ್ಮ ಹಿರಿಯರೊಬ್ಬರು ಈ ದೇವರ ಮೂರ್ತಿಯನ್ನು ಮಾಡುವ ಅದು ಕೂಡ ನಮ್ಮ ಒಂದು ಕುಲಕಸುಬೆ. ರಜತದಲ್ಲಿ, ಪಂಚಲೋಹದಲ್ಲಿ ಮತ್ತೆ ಬಂಗಾರದಲ್ಲಿ, ಅಂದ್ರೆ ಅನುಕೂಲ ಇದ್ದವರು ಬಂಗಾರದಲ್ಲಿ ಮಾಡ್ತಾರೆ, ಆದ್ರೂ ಕೂಡ ಹೆಚ್ಚಿನವರು ಪಂಚಲೋಹದಲ್ಲಿ ಒಂದು ಲೋಹ ಬಂಗಾರ, ಹಾಗೆ ಪಂಚಲೋಹದಲ್ಲಿ ನಾವು ಕೂಡ ಅದರಲ್ಲಿ ಬಂಗಾರ ಮಾಡ್ತಿದ್ರು. ಅನುಕೂಲ ಇದ್ದು ರಜತದಲ್ಲಿ ಮಾಡ್ತಿದ್ರು. ಈಗಲೂ ಕೂಡ ನಮ್ಮಲ್ಲಿ ಕುಮಟಾ ಕಾರವಾರದಲ್ಲಿ ರಜತದಲ್ಲಿ ವಿಗ್ರಹ ಮಾಡುವ ಅನೇಕ ಕುಟುಂಬಗಳಿವೆ. ಹಾಗಿರುವಾಗ ಒಂದು ಹೀಗೆ ಒಂದು ವಿಗ್ರಹ ಮಾಡುವ ಒಂದು ಕಾರ್ಯದಲ್ಲಿ ನಮ್ಮ ದೈವಜ್ಞ ಬ್ರಾಹ್ಮಣ ಹಿರಿಯರು ತೊಡಗಿದ್ದಾಗ ಆ ಸಮಯದಲ್ಲಿ ನಮಗೆ ಗಣಪತಿಯ ವಿಗ್ರಹ ಮಾಡುವ ಒಂದು ಕಾರ್ಯದಲ್ಲಿ ಅದು ಹಯಗ್ರೀವ ದೇವರ ರೂಪ ತಾಳಿ ಅದು ಅಲ್ಲಿ ಅವತಾರ ಮಾಡಿತ್ತು. ಅಂದ್ರೆ ದೈವಜ್ಞ ಬ್ರಾಹ್ಮಣ ಮನೆಯಲ್ಲಿ, ನಮ್ಮ ಹಿರಿಯರ ಮನೆಯಲ್ಲಿ ಅವತಾರ ಮಾಡಿತ್ತು. ಹೀಗೆ ಒಂದು ದೈವಿಕ ಘಟನೆ ನಡೆದಾಗ ಅವನಿಗೆ ಆ ರಾತ್ರಿ ಸ್ವಪ್ನದಲ್ಲಿ ಬಂತು ಹಯಗ್ರೀವ ದೇವರ ಸಾಕ್ಷಾತ್ ನಮಗೆ ಬಹುಶಃ ಹಯಗ್ರೀವ ದೇವರೇ ನಮ್ಗೆ ಉದ್ಧಾರ ಮಾಡ್ಬೇಕಂತ ಒಂದು ಇಚ್ಛೆಯಿಂದ ನಮ್ಗೆ ಆ ಹಯಗ್ರೀವ ರೂಪದಲ್ಲಿ, ಹಯವದನನ ರೂಪದಲ್ಲಿ ಪ್ರತ್ಯಕ್ಷ ಮನೆಯಲ್ಲಿ ಉದ್ಭವವಾಗಿ ಮತ್ತೆ ಆ ರಾತ್ರಿ ಅವನಿಗೆ ಒಂದು ಸ್ವಪ್ನವಾಯಿತು, ಇಂತಹ ಒಂದು ಮಹಾತ್ಮರು ನಿಮ್ಮ ಮನೆಗೆ ಬರ್ತಾರೆ, ಅವರನ್ನ ಈ ಮೂರ್ತಿ ಒಪ್ಪಿಸಿಬಿಡು. ನಂತರ ಅದೇ ರಾತ್ರಿ ಪುನಃ ವಾದಿರಾಜ ಗುರುಗಳಿಗೆ ಕಾಕತಾಳೀಯವಾಗಿ ಅಲ್ಲೇ ಒಂದು ಸ್ವಪ್ನ ಸೂಚನೆ ಆಗ್ತದೆ. ನಮ್ಮ ವಾದಿರಾಜ ಸ್ವಾಮಿಗಳಿಗೆ ಬಹುಶಃ ಅವರು ಆ ಪ್ರದೇಶದಲ್ಲಿದ್ದ ಕಾರಣ ಸಾಕ್ಷಾತ್ ಹಯಗ್ರೀವ ದೇವರು ಅವರಿಗೆ ಸ್ವಪ್ನಾಜ್ಞಾಸಾರ ಆಜ್ಞೆ ಮಾಡಿ ಇಂತಹ ಒಂದು ಸಮಾಜದಿಂದ ನಿನ್ನ ಉಪಾಸ್ಯ ಮೂರ್ತಿಯಾದ ಹಯಗ್ರೀವ ದೇವರನ್ನು ಸ್ವೀಕರಿಸಿ ನೀನು ಆ ಸಮಾಜವನ್ನು ಉದ್ಧರಿಸಬೇಕು. ಅವರು ಹಿಂದಿನಿಂದಲೂ ಮಾಧ್ವ ಸಂಪ್ರದಾಯವನ್ನೇ ಪಾಲಿಸಿ ಬಂದಿರುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ಇನ್ನೂ ಒಂದು ಉದ್ಧಾರ ಮಾಡಿ ಅವರಿಗೆ ವೈಷ್ಣವ ದೀಕ್ಷೆಯನ್ನು ನೀಡಿ ಅವರನ್ನ ಉದ್ಧಾರ ಮಾಡ್ಬೇಕಂತ ಒಂದು ಆಜ್ಞೆ ಬರ್ತದೆ ವಾದಿರಾಜ ಸ್ವಾಮಿ ಹಯಗ್ರೀವ ದೇವರಿಂದ. ಹಾಗೆ ಆ ಮೂರ್ತಿಯನ್ನು ಸ್ವೀಕಾರ ಮಾಡ್ತಾರೆ. ನಮ್ಗೆ ಆ ಮಠದಲ್ಲಿ ಮುಖ್ಯ ಶಿಷ್ಯರಾಗಿ ಸ್ವೀಕಾರ ಮಾಡ್ತಾರೆ. ಇದೊಂದು ನಂತರ ನಡೆದ ಚರಿತ್ರೆ. ಹಾಗೆ ಅಂದಿನಿಂದ ಇಂದಿನವರೆಗೂ ನಾವು ಸೋದೆ ಮಠದ ಮುಖ್ಯ ಶಿಷ್ಯ ಪಟ್ಟ, ಅಂದ್ರೆ ಮುಖ್ಯ ಶಿಷ್ಯ ಪಟ್ಟವೇ ಇದೆ ನಮ್ಗೆ ಅಲ್ಲಿ ಆ ಮಠದಲ್ಲಿ. ಹಾಗೆ ಆ ಕ್ರಮವನ್ನು ಆ ಸಂಪ್ರದಾಯವು ಇಂದು ಕೂಡ ನಡೆದು ಬರ್ತಾ ಇದೆ. ಮತ್ತೆ ಈ ಗುರುವಂದನಾ ಕಾರ್ಯಕ್ರಮ ನಡಿಬೇಕಾದ್ರೆ ಅದು ಮೂಲ ಉದ್ದೇಶ ನಮ್ಮಲ್ಲಿ ಸಂಘಟನೆ ಆಗ್ಬೇಕು. ನಮ್ಮ ಯುವಕರಿಗೆ, ಎಲ್ಲರಿಗೆ, ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಒಂದು ಉದ್ಘಾಟನೆ ಅಂದ್ರೆ ಈ ವಂದನೆ ಕಾರ್ಯಕ್ರಮ ಮಾಡಿ ಗುರುಗಳಿಗೆ ನಮ್ದಾದಷ್ಟು ನಾವು ಒಂದು ಗೌರವಾರ್ಪಣೆಯ ಮೂಲಕ ನಾವು ಈ ಸೇವೆ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಹಿರಿಯರು. ಅದಕ್ಕೆ ಶುಭವಾಗ್ಲಿ ಅಂತ ಹೇಳುತ್ತೆ. ಓಕೆ ಸರ್, ದೀಪಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಗೊತ್ತಾ, ಒಂದು ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ಇಲ್ಲ ನಮ್ಗಳಿಗೆ ಬೇಕಾಗಿರುವಂತಹ ಮಾಹಿತಿ ಧನ್ಯವಾದ. ಯಾಗೊತ್ತಾ, ಇಡೀ ನಮ್ಮ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಬೇಕಾಗಿರುವಂತಹ ಮಾಹಿತಿ, ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ಮಾಹಿತಿ ಇದೆ. ಸೊ ಹಾಗಿದ್ದಾಗ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಎರಡು ಕೈಗಳನ್ನು ಜೋಡಿಸಿ ಬಹಳಷ್ಟು ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಸರ್. ಎಸ್ ಸರ್, ಈ ಒಂದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಒಳ್ಳೆಯ ಆಲೋಚನೆಗಳು, ಯಾಕಂದ್ರೆ ಯುವಕರನ್ನ ಸಂಘಟನಾತ್ಮಕವಾಗಿ ಸಂಘಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಕ್ರಿಕೆಟ್ ಮ್ಯಾಚ್ ಕೂಡ ಆಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿದ್ರು, ಅದೊಂದು ಹಬ್ಬದ ರೀತಿಯಲ್ಲಿ. ಸೊ 2 ದಿನಗಳ ಕಾಲ ನಡೆದಿರುವಂತಹ ಒಂದು ಕಾರ್ಯಕ್ರಮಗಳು. ಸೊ ಹಾಗಿದ್ದಾಗ ಇದು ಮತ್ತೊಂದು ಹಂತಕ್ಕೆ, ಅಂದ್ರೆ ನಮ್ಮ ಧರ್ಮ, ಧಾರ್ಮಿಕತೆ, ನಂಬಿಕೆ, ಆಧ್ಯಾತ್ಮ, ಪರಂಪರೆ ಎಲ್ಲವನ್ನ ಉಳಿಸಿ ಬೆಳೆಸುವಂತಹ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮ. ಸೊ ಹಾಗಿದ್ದಾಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸರ್, ಎಸ್ ಸರ್, ಏನ್ ಹೇಳ್ತೀರಾ ಸರ್? ನಮ್ಮ ಸಮಾಜ ವಿಷಯ ಅಲ್ಲ, ಎಸ್ ಸರ್, ಅದೇ ನಮ್ಮದ್ರಲ್ಲಿ ಈಗ ಒಂದು ನಾವು ಆ್ಯಕ್ಚುಲಿ ರೇವಣ್ಕರ್, ರಾಯ್ಕರ್, ಪಾವಸ್ಕರ್, ವರ್ಣೇಕರ್ ಹಾಗೆ 38-40 ಹೆಸರು ಬರ್ತದೆ ನಮ್ಮದ್ರಲ್ಲಿ. ಅಡ್ಡ ನಮ್ಮ ಶೇಟ್ ಎಂಬುದು ನಮ್ಮ ಬಂಗಾರ ಕೆಲಸ ಮಾಡುವವರಿಗೆ ಬಂದದ್ದು. ಆ್ಯಕ್ಚುಲಿ ನಾವು ರೇವಣ್ಕರ್, ಎಲ್ಲ ರಾಯ್ಕರ್ ಇದ್ದಾರೆ, ಪಾವಸ್ಕರ್ ಇದ್ದಾರೆ. ನಮ್ದು ಪಾಲಂಕರ್. 38 ಅದು ಒಂದೊಂದು ಗೋತ್ರಕ್ಕೆ ಒಂದೊಂದು ಗೋತ್ರಕ್ಕೆ 2 ಇದು ಬರ್ತದೆ. ಅದು ಹಾಗೆ ಉಂಟು. ಎಲ್ಲರೂ ನಮ್ಗೆ ಇದಕ್ಕೆ ಸೇರಿಕೊಂಡು ನಮ್ಮ ಅದು ಪುಸ್ತಕ ಸಹ ತಯಾರು ಮಾಡಿದ್ರು ನಾವು. ಲಾಸ್ಟ್ ನಮ್ಮ ಮುಂಚಿನ ಸ್ವಾಮಿ ಹಿರಿಯರಲ್ಲಿ 96ರಲ್ಲಿ ನಾವು ಪುಸ್ತಕ ಪ್ರಿಂಟ್ ಮಾಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಣ್ಣನವ್ರ ಟೈಮ್ನಲ್ಲಿ. ಹಾಗಾಗಿ ನಮಗೆ ಅದು ಮುಂಚಿನ ವಿಷಯ
ಬಾಕಿ ಎಲ್ಲ ವಿಷಯಕ್ಕೆ ನಮ್ಮದು ಸೈನ್ಸಿಗೆ ಹೌದೌದು ಇರ್ತದೆ ನೋಡಿ. ಇದು ನಮ್ಮ ಶಾಸ್ತ್ರಗಳಾಗ ಒಂದು ನಡ್ಕೊಂಡು ಬಂದದ್ದು ನೋಡಿ. ಪ್ರತಿಯೊಂದು ತಿಳಿದುಕೊಳ್ಬೇಕು ಇದನ್ನ ನಮ್ಮ ಯುವಜನರು ಈಗ ನೋಡೋಟ ಒಂದು ವಿಚಾರ ಕೆಲವರಿಗೆ ಗೊತ್ತಾಗೋದಿಲ್ಲ. ಹೌದಪ್ಪ. ಜೊತೆಗೆ ಸರ್ ಈ ಒಂದು ದೈವಜ್ಞ ಗುರುವಂದನ ಮಹೋತ್ಸವ, ಎಸ್ ಸರ್, ಗುರುವಂದನ ಮಹೋತ್ಸವದ ಬಗ್ಗೆ ಏನ್ ಹೇಳ್ತೀರಿ? ಏನು ಉದ್ದೇಶ? ಈಗ ಎಲ್ಲ ಕಡೆಯಲ್ಲಿ ಈಗ ನಮ್ಮದು ನಮ್ಮ ಸ್ವಾಮೀಜಿಯವರು 2028ಕ್ಕೆ ಪರ್ಯಾಯ. ಅದರ ಮೊದಲು ಎಲ್ಲ ಸ್ವಾಮೀಜಿ ಪ್ರತಿ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಬ್ಯಾಂಗ್ಳೂರಿನಲ್ಲಾಗಿದೆ, ಕಾರವಾರದಾಗಿದೆ, ಈಗ ಮೊನ್ನೆ ಉಡುಪಿಯಲ್ಲಿ ಸಹ ಆಗಿದೆ. ಹಾಗೆ ಎಲ್ಲ ಕಡೆ ಹಬ್ಬಿಕೊಂಡಿದೆ. ಸಂಚಾರ ಮಾಡಿ ನಮ್ಮಲ್ಲಿ ಈಗ ಬಂದು ಈಗ ನಾಡ್ದು ನಮ್ಮಲ್ಲಿ 7 ತಾರೀಕು ನಮ್ಮಲ್ಲಿ ಬರ್ತಾರೆ. ಅದು ನಮ್ಮದು ಪ್ರೋಗ್ರಾಮ್ ಅದು ಕೆನರಾ ಸ್ಕೂಲ್ ಮೇಯ್ನಿಂದ 3 ಗಂಟೆಗೆ ಪ್ರೊಸೆಷನ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ವಾಮೀಜಿಯವರು ಅಲ್ಲೇ ಬಂದು ಅಲ್ಲಿ ಅಶ್ವತ್ಥಮ್ಮರ ಹತ್ರ ಅಲ್ಲಿ ಅವರು ಅಲ್ಲಿ ಕೂತ್ಕೊಳ್ತಾರೆ ಸಿಂಹಾಸನದಲ್ಲಿ, ಅವರ ತಂದ ಸಿಂಹಾಸನ. ಅಲ್ಲಿಂದ ಶೋಭಾಯಾತ್ರೆ ಸ್ಟಾರ್ಟ್ ಆಗಿ ಅಲ್ಲಿಂದ ಡೊಂಗರಗಿರಿ ಇದು ವೆಂಕಟರಮಣ ದೇವಸ್ಥಾನ, ಅಲ್ಲಿಂದ ಚಿತ್ರಾರೋಷಣೆಯಿಂದ ನಿಮ್ಮ ಕಾಸ್ಟೀಡ್ ಆಗಿ ವೆಂಕಟರಮಣ ದೇವಸ್ಥಾನ, ಅಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಆಗಿ ಅಲ್ಲಿಂದ ನಮ್ಮ ಸರೋವರ್ ಟೆಂಪಲ್ಗೆ ಅಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಜಿಯವರು ಅವ್ರು ಕರ್ಕೊಂಡು ಬಂದು ಅಲ್ಲಿ ಒಳಗೆ ದೇವಸ್ಥಾನಕ್ಕೆ ಸರೋವರ ದೇವಸ್ಥಾನಕ್ಕೆ ಅವರು ಕರ್ಕೊಂಡು ಹೋಗಿ ಅಲ್ಲಿಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ನಮ್ಮ ಆನೆ ಅಂಬಾರಿ ಸಹ ಬರ್ಲಿಕ್ಕೆ ಉಂಟು. ಹೌದು, ಈ ಸಲ ನಾವು ವಿಜೃಂಭಣೆಯಲ್ಲಿ 2 ಕುದುರೆ ಅದೆಲ್ಲ ಬರ್ಲಿಕ್ಕೆ ಉಂಟು. ಆಯ್ತಲ್ಲ, ಅದೆಲ್ಲ ದೇವರ ಇಚ್ಛೆ, ಅದು ಮಾಡಿಸ್ಕೊಂಡು ನಾವು ಪ್ರಯತ್ನ ಮಾಡೋದು ನಮ್ಮ ಕೆಲಸ. ಆಗ ದೇವರ ಸಹಾಯ ಬೇಕಾದ ಯಾವುದಕ್ಕೆ ಸರ್. ನಿಜಪ್ಪ, ನಿಜ. ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ನಾನು ಪ್ರಶಾಂತ್ ಶೇಟ್ ಅಂತೇಳಿ. ಪ್ರಶಾಂತ್ ಸರ್, ನಮಸ್ತೆ ಸರ್. ನಮಸ್ತೆ. ನಾವು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಆಗಿಲ್ಲ. ಪ್ರಶಾಂತ್ ಸರ್, ನಮಸ್ತೆ ಸರ್. ನಮಸ್ತೆ. ಮಾತಾಡಿ ಸರ್. ಒಂದು ಒಳ್ಳೆಯ ಕಾರ್ಯಕ್ರಮ, ಏನ್ ಹೇಳ್ತೀರಾ ಸರ್? ಏನಿಲ್ಲ, ಇದು ನಮ್ಮ ಗುರುಗಳದೊಂದು ಆಶೀರ್ವಾದ. ಇನ್ನೊಂದಂದ್ರೆ ನಮ್ಮ ಈ ಕಾರ್ಯಕ್ರಮ ಒಂದು 12 ವರ್ಷದ ನಂತರ ಆಗ್ತಾ ಇರುವುದು. ಇದರಲ್ಲಿ ನಮ್ಮ ಸಮಾಜದವರು ಬಂದು ಇದಕ್ಕೆ ಒಂದು ಒಳ್ಳೆ ಒಂದು ರೂಪ ಕೊಡಬೇಕು, ಮತ್ತೆ ಒಂದು ಒಳ್ಳೆದೊಂದು ಅದಕ್ಕೆ ಒಂದು ಏನ್ ಹೇಳ್ತೇವೆ ಬೂಸ್ಟಿಂಗ್ ಕೊಡ್ಬೇಕಂತ ನಾನು ಎಲ್ಲರೂ ಕೇಳ್ಕೊಳ್ತೇನೆ. ನಮ್ಮ ಪ್ರೆಸಿಡೆಂಟ್ ಆಗ್ಲಿ, ನಮ್ಮ ಸೆಕ್ರೆಟರಿ ಆಗ್ಲಿ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಇದನ್ನು ನಾವು ನಮ್ಮ ಸಮಾಜದೊಂದು ಒಂದು ಹೆಮ್ಮೆಯ ವಿಷಯ ಇದು. ಸೊ ನಾನು ಹೇಳ್ತೇನೆ, ಇದಕ್ಕೆ ದೇವರದ ಆಶೀರ್ವಾದ ಫುಲ್ ಉಂಟು. ಹಾಗೆ ನಾನು ಎಲ್ಲರಿಗೆ ಬರ್ಬೇಕಂತ ನಾನು ಎಲ್ಲರಿಗೂ ಕೇಳಿಕೊಳ್ತಾ ಇದ್ದೇನೆ. ಓಕೆ, ನಿಜ. ಓಕೆ, ಎಲ್ರಿಗೂ ಕೂಡ ಈ ಮೂಲಕ ತಾವು ಇನ್ವೈಟ್ ಮಾಡ್ತಾ ಇದ್ದೀರಿ ಅಲ್ವಾ ಸರ್? ಹೌದು. ಓಕೆ, ನಿಜವಾಗ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ. ಸೊ ಹಾಗಿದ್ದಾಗ ಒಂದು ಹೊಸ ರೀತಿಯ ಕಾರ್ಯಕ್ರಮ, ಅದರಲ್ಲೂ ಕೂಡ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸಬೇಕು, ಜೊತೆಗೆ ಯುವಕರಿಗೆ ಸಂಘಟನಾತ್ಮಕವಾಗಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಬಾರಿ ತಾವು ಬಂದಿದ್ರಿ. ಯಾಕಂದ್ರೆ ಬಂದಾಗ ದೈವಜ್ಞ ಬ್ರಾಹ್ಮಣ ಸಮಾಜ ಬೆಳೀತಾ ಇದೆ, ಎಲ್ಲರನ್ನು ಕೂಡ ಸಂಘಟನಾತ್ಮಕವಾಗಿ ಬೆಳಿಬೇಕು ಅನ್ನೋದು ತಮ್ಮಗಳ ಉದ್ದೇಶ. ಈಗ ಮತ್ತೊಂದು ಹಂತಕ್ಕೆ ಇಲ್ಲಿ ಅತ್ಯಂತ ನಮ್ಮ ಪರಂಪರೆಯನ್ನ, ನಮ್ಮ ಧಾರ್ಮಿಕತೆಯನ್ನ ಉಳಿಸುವಂತಹ ಪ್ರಯತ್ನ, ಅಲ್ಲಿ ನಮ್ಮ ಕ್ರೀಡೆಯ ರೀತಿಯಲ್ಲಿ ಎಲ್ಲರನ್ನ ಸಂಘಟನಾತ್ಮಕವಾಗಿ ಬೆಳೆಸುವಂತಹ ಪ್ರಯತ್ನ. ಸೊ ಹಾಗಿದ್ದಾಗ ಏನ್ ಹೇಳ್ತೀರಾ ಸರ್? ಒಂದು ಒಳ್ಳೆಯ ನಡೆ ಇದು ನಮ್ಮ ಸಮಾಜಕ್ಕೆ, ಏನ್ ಹೇಳ್ತೀರಿ? ಹೌದು. ಮತ್ತೆ ನಮ್ಗೆ ಒಂದು ಗೊತ್ತುಂಟು, ನಮ್ಮ ಟಿವಿ ಅಂತ ಹೇಳುವಾಗ ನಮ್ಮ ಕುಳ್ಳದವರು ಇದಕ್ಕೆ ಒಂದು ಒಳ್ಳೇದೊಂದು ಕವರೇಜ್ ಕೊಡ್ತೀರಿ, ಮತ್ತೆ ಒಳ್ಳೇದೊಂದು ಅದಕ್ಕೆ ಒಂದು ರೂಪ ಕೊಡ್ತೀರಿ ಅಂತ ಕೂಡ ಗೊತ್ತುಂಟು. ಇದಕ್ಕೆಲ್ಲ ನಮ್ಮ ಕರ್ಕೆರವರಿಗೆಲ್ಲ ನಿಮಗೆಲ್ಲ ನಾವು ಒಂದು ಕರ್ತವ್ಯ ಹೇಳ್ತೇವೆ. ಮತ್ತೆ ನಿಮ್ಮ ಎಲ್ಲ ವಿಷಯಗಳನ್ನು ಜನರಿಗೆ ತಿಳಿಸ್ಬೇಕಂತ ನಾನು ಹೇಳ್ತೇನೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ಪ್ರಶಾಂತ್ ಸರ್ ಅವರು. ಎಸ್ ಸರ್, ಕಳೆದ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರು. ಸ್ಟುಡಿಯೋದಲ್ಲಿ ನಾವು ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡಿದ್ವಿ. 2ನೇ ವರ್ಷದ ಕ್ರಿಕೆಟ್ ಮ್ಯಾಚ್, ಅದರಲ್ಲೂ ಕೂಡ ಬಹಳಷ್ಟು ಅತ್ಯದ್ಭುತವಾಗಿ ಗ್ರ್ಯಾಂಡ್ ಸಕ್ಸಸ್ ಆಗಿತ್ತು. ಸೊ ಅದೇ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಯುವಕರು ಬೆಳಿಬೇಕು, ಜೊತೆಗೆ ಜನತೆಗೂ ಕೂಡ ಸಮಾಜಕ್ಕೂ ಕೂಡ ತಿಳಿಬೇಕು. ಯಾಕಂದರೆ ಒಂದು ಪ್ರತಿಷ್ಠಿತವಾಗಿರುವಂತಹ ಸಮಾಜ ಇದು. ನಮ್ಮ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದಾಗ ಗೋವಾದಿಂದ ಬಂದು ನಮ್ಮ ಕರ್ನಾಟಕ ಬೇರೆ ಬೇರೆ ಭಾಗಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಪ್ರತಿಷ್ಠಿತವಾಗಿರುವಂತಹ ಚಿನ್ನದ ಕೆಲಸವನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಹಳಷ್ಟು ಪ್ರತಿಷ್ಠಿತ ದೇವಾಲಯಗಳಲ್ಲಿ ದೇವರ ಕೆಲಸ ಮಾಡುವಂಥದ್ದು ನಿಜವಾಗ್ಲೂ ಪುಣ್ಯದ ಕೆಲಸ. ಸೊ ದೇವಸ್ಥಾನಗಳಲ್ಲಿ, ಪ್ರತಿಷ್ಠಿತ ದೇವಾಲಯಗಳಲ್ಲಿ ಒಂದು ಪುಣ್ಯದ ಕೆಲಸ ಮಾಡಿರುವಂತಹ ಒಂದು ಪ್ರತಿಷ್ಠಿತವಾಗಿರುವಂತಹ ಬ್ರಾಹ್ಮಣ ಸಮಾಜ, ದೈವಜ್ಞ ಬ್ರಾಹ್ಮಣ ಸಮಾಜ. ಸೊ ಹಾಗಿದ್ದಾಗ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ
ನಮ್ಮ ಸಮಾಜದ ಮೇಲೆ ಇವರುಗಳು ಪ್ರತಿ ಬಾರಿಯೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ಧಾರ್ಮಿಕತೆಯನ್ನು ಉಳಿಸಿ ಬೆಳೆಸುವ ಅದೆಷ್ಟು ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥವ್ರು. ಸೊ ಹಾಗಿದ್ದಾಗ ಈಗ ಈ ಸಮಾಜ ಬೆಳೀತಾ ಇದೆ, ಮತ್ತಷ್ಟು ಬೆಳಿಬೇಕು ನೋಡೋಟ ಒಂದು ವಿಚಾರಗಳಲ್ಲಿ, ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹ ಒಂದು ಸಮಾಜ ಇದು. ಸೊ ಹಾಗಿದ್ದಾಗ ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ಸರ್ ತಾವೇನು ಹೇಳ್ತೀರಿ? ಎಸ್ ಸರ್, ಗುರುವಂದನೆ. ನಿಜವಾಗ್ಲೂ ಬಹಳ ಖುಷಿ ಬರುವಂತ ವಿಷಯ. ಅಂದ್ರೆ ನಮ್ಮ ಊರಿನಲ್ಲಿ ಗುರುಗಳು ಬರುವುದಂದ್ರೆ ನಾವು ದೊಡ್ಡ ಒಂದು ಹೆಮ್ಮೆಯ ವಿಷಯ. ಅಂದ್ರೆ ಇದಕ್ಕೆಲ್ಲ ನಮ್ಮ ಎಲ್ಲ ಶಿಷ್ಯವೃಂದದವರೆಲ್ಲ ಸೇರ್ಕೊಂಡು ಬಹಳ ಅದ್ಭುತ ರೀತಿಯಲ್ಲಿ ತಂದು ನಡೆಸ್ಕೊಂಡು ಹೋಗ್ಬೇಕಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಸಮಾಜವೃಂದದವರಿಗೆ. ಮತ್ತಂದ್ರೆ ಈ ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿಯಲ್ಲೆಲ್ಲ ಜನರೆಲ್ಲ ಸ್ಪಂದನೆ ಬಂದಿದೆ. ಮತ್ತೆ ಇದಕ್ಕೆಲ್ಲ ಎಲ್ಲ ರೀತಿಯಲ್ಲಿ ನಾವು ಏರ್ಪಾಡೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ರೀತಿಯಲ್ಲಿ ನಮ್ಮ ಟೀಮ್ ವರ್ಕ್ ಪ್ರಕಾರ ಎಲ್ಲರೂ ಒಂದೊಂದು ಕೆಲಸವನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಒಂದು ನಂಗೆ ನಂಬಿಕೆ. ಓಕೆ ಓಕೆ. ಸ್ವಾಮೀಜಿಗಳ ಬಗ್ಗೆ ಸರ್ ಒಂದೆರಡು ಮಾತುಗಳು ಏನು ಹೇಳ್ತೀರಾ ಸರ್? ಸ್ವಾಮೀಜಿಯವರಂದ್ರೆ ಗುರುಗಳ ಗುಲಾಮನಾಗುವ ತನಕ ಬರಕದೆಲ್ಲ ಮುಕ್ತಿ. ಹೌದು. ಆ ಒಂದು ವಾಕ್ಯದಲ್ಲಿ ನಾನೊಂದು ಹೇಳುದಂದ್ರೆ, ಗುರುಗಳಿಗೆ ನಮ್ಮ ಆಶೀರ್ವಾದ ಇದ್ರೆ ನಮ್ಗೆ ಒಂದು ಧೈರ್ಯ, ಒಂದು ಜೀವನಕ್ಕೊಂದು ನಮಗೊಂದು ಹೆಮ್ಮೆ ವಿಷಯ, ಧೈರ್ಯ ಸಿಗತ್ತೆ, ಮಾರ್ಗದರ್ಶನ, ಅವರ ಒಂದೊಂದು ಪ್ರವಚನ ವಿಚಾರ ನಾವು ಅದನ್ನು ತಿಳ್ಕೊಂಡು ಮುಂದೆ ನಡೆಸಬೇಕು ಒಂದು ವಿಷಯ. ಎಸ್, ಗುರುಗಳ ಬಗ್ಗೆ ಒಂದೆರಡು ಮಾತುಗಳು ಸರ್. ಅದೇ ನಮ್ಮ ಈಗ ನಮ್ಮ ಕಾಲದಲ್ಲಿ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥರು ನಮ್ಮ ಗುರುಗಳಾಗಿದ್ದರು. ಅವರು ನಮಗೆ ಎಲ್ಲ ಅವರ ಅಂತಿಮ ಕಾಲದಲ್ಲ ನಮಗೆ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರಿಗೆ ಅವರು ಎಲ್ಲ ದೃಷ್ಟಿಯಲ್ಲಿ ಅವರು ಎಲ್ಲ ಆಲೋಚನೆ ಮಾಡಿ ಪ್ರತಿಯೊಂದು ಮಾಡಿ ಬುದ್ಧರಾಜರ ಪ್ರೇರಣೆಯಂತೆ ಅವರು ಹುಡುಕಿಕೊಂಡು ಅವರು ನಮ್ಮ ಸಮಾಜಕ್ಕೆ ಒಳ್ಳೆಯ ಗುರುವನ್ನು ಅವರು ನಮಗೆ ನೀಡಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಗುರುವಿಗೆ ಅವರು ಸ್ಮರಿಸುತ್ತಾ ಇದ್ದಾರೆ. ನಾವು ಈಗ ಇದ್ದ ಗುರುವಿಗೆ ಸ್ಮರಿಸಬೇಕೀಗ. ಅದಕ್ಕಿಂತ ಏನು ಹೇಳಲಿಕ್ಕಿಲ್ಲ. ಅದು ಮೊನ್ನೆ ನಮ್ಮ ಇಲ್ಲಿ ಹೇಳಿದರು ಅವರು, ಯಾವುದು ನಮ್ಮ ಅಲ್ಲ ಇಲ್ಲಿ ವಾಜರಾಜ ಹೂವಿನಕೆರೆ ನಮ್ಮ ಸ್ವಾಮೀಜಿಯವರು ಹೇಳಿದ್ರು, ಇದೇ ವಿಷಯ ಹೇಳಿದರು. ಅವ್ರು ಹೇಳಿದರು ನಮ್ಮ ಸ್ವಾಮೀಜಿಯವರೇ, ಅದು ವಿಷಯ ನಾ ಈಗ ನಿಮಗೆ ಪುನರಿಸ್ತೇನೆ. ಮತ್ತು ಅವರು ನಮ್ಮ ಸ್ವಾಮೀಜಿಯವರು ಈ ವಾಜರಾಜ ಸ್ವಾಮೀಜಿಯವರು ಪ್ರತಿದಿನ ಅವರು ಪೂಜೆ ಮಾಡುವಾಗ ಆನೆ ಕುದುರೆ ರೂಪದಲ್ಲಿ ಬಂದು ಅಯ್ಯಗಿರಿ ಮಡ್ಡಿ ಪ್ರಸಾದ ಉಂಟಲ್ಲ, ಅದು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಿತ್ತು. ಅದೊಂದು ವಿಶೇಷ, ಅದು ಎಲ್ಲಿ ಇಲ್ಲ. ಯಾವುದು ನಮ್ಮ ವಾಜರಾಜ ಸ್ವಾಮೀಜಿಗೆ ಮಾತ್ರ. ಅದು ನಿಜವಾಗಿ ದೇವರೇ ಅವರು. ಮತ್ತೆ ಅವರ ಅಂತಿಮ ಇದರಲ್ಲಿ ಅವರು ಸಮಾಧಿ ಉಂಟಲ್ಲ, ಅವರು ಶರೀರ ಅವರ ಜೀವಂತ ಇರುವಾಗಲೇ ಅವ್ರು ಸಮಾಧಿ ತಗೊಂಡಿದ್ದಾರೆ ಆಯ್ತಲ್ಲ. ಅವರಿಗೇನು ಇದು ತೀರಿ ಹೋಗ್ಲಿಲ್ಲ ಅವರು ಆವಾಗ ಸಶರೀರವಾಗಿ ಅಲ್ವಾ ಸರ್? ಹಯಗ್ರೀವ ಮಡ್ಡಿ ಅಂದ್ರೆ ಅದೊಂದು ಈಗಲೂ ಕೂಡ ಅದು ಪ್ರಸಾದವನ್ನು ನಾವು ಇದನ್ನು ಪ್ರತಿಯೊಂದು ಅರ್ಪಣೆ ಮಾಡ್ತೇವೆ. ಕಡಲೆ ಒಂದು ಪ್ರಸಾದ, ಅದು ಬೆಲ್ಲ ಮತ್ತೆ ಕಡಲೆ ಹಾಕಿ ಮಾಡುದು, ಅದು ಅದೊಂದು ವಿಶೇಷತೆ. ಪ್ರಸಾದ ಬನ್ನಿ ನೀವು ಸಹ ಬಹಳಷ್ಟು ಖುಷಿ ಆಯ್ತು ನಮ್ಗೆ ತಿಳಿದುಕೊಳ್ಳುವಂತ ಕೂಡ ಒಂದು ಅವಕಾಶ ನೋಡೋಣ ಒಂದು ವಿಚಾರಗಳಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ಸುಬ್ರಹ್ಮಣ್ಯ ಶೆಟ್ ಅಂತ ಸರ್. ನಮಸ್ತೆ ಸರ್. ನಮಸ್ತೆ ಸುಬ್ರಹ್ಮಣ್ಯ ಸರ್, ಮಾತಾಡಿ ಸರ್. ಎಸ್ ಸರ್, ಮಾತಾಡಿ ಸರ್. ಮಂಗಳೂರಲ್ಲಿ ಗುರುವಂದನ ಮಹೋತ್ಸವ ನಡೀತಾ ಇದೆ, ನೈವೇದ್ಯ ಬ್ರಾಹ್ಮಣ ಸಮಾಜದ್ದು. ಹೌದು ಸರ್. ಬಹಳ ಅದ್ಭುತವಾದಂತ ಕಾರ್ಯಕ್ರಮ. ಸಮಾಜವನ್ನ ಗುರುಗಳ ಜೊತೆ ಒಟ್ಟಿಗೆ ಸಂಘಟನೆ ಮಾಡುವಂತ ಒಂದು ಅದ್ಭುತ ಕಾರ್ಯಕ್ರಮ ಮಂಗಳೂರಲ್ಲಿ ಮಾಡ್ತಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ ಸರ್. ನಿಜ ಸರ್, ಹೌದು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಈ ಒಂದು ಸಂಘಟನಾತ್ಮಕವಾಗಿ ಯುವಕರು ಜೊತೆಗೆ ಎಲ್ಲರೂ ಕೂಡ ಮುಂದೆ ಬರ್ತಾ ಇದ್ದಾರೆ ಈಗ ಸಮಾಜದಲ್ಲಿ. ಏನ್ ಹೇಳ್ತೀರಾ ಸರ್ ತಾವು? ಒಂದು 2 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ದೈವಜ್ಞ ಯೂನಿಟಿ ಕಪ್ ನಡೀತು. ಅದು ಅಭೂತಪೂರ್ವವಾದ ಯಶಸ್ಸು ಕಂಡು. ಹೌದಪ್ಪ. ಅದಂತರ ಉಡುಪಿಯಲ್ಲಿ ಒಂದು ಗುರುವಂದನ ಮಹೋತ್ಸವ ಕೂಡ ಆಯ್ತು, ಅದು ಕೂಡ ಯಶಸ್ವಿ ಆಯ್ತು. ಅದರ ನಂತರ ಕುಮಟ ಇಲ್ಲಿ ಸೊರಬದಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಅದು ಯಶಸ್ವಿ ಆಯ್ತು. ಅದಂತರ ಶಿವಮೊಗ್ಗದಲ್ಲಿ ಆಯ್ತು, ಅದು ಯಶಸ್ವಿ ಆಯ್ತು. ಅದಂತರ ಬೆಂಗಳೂರಲ್ಲಿ ಆಯ್ತು, ಅದು ಯಶಸ್ವಿ ಆಯ್ತು. ದಾವಣಗೆರೆಯಲ್ಲಿ ಆಯ್ತು, ಅದು ಯಶಸ್ವಿ ಆಯ್ತು. ಇದೀಗ ಮಂಗಳೂರಿನಲ್ಲಿ ಮಾಡ್ತಾ ಇರೋದು ಇನ್ನೊಂದು ರೀತಿಯಲ್ಲಿ ಯಶಸ್ವಿಯನ್ನು ಕಾಣ್ಲಿಕ್ಕೆ ಬಹಳ
ನಾವು ಉತ್ಸುಕರಾಗಿದ್ದೇವೆ ಸರ್, ತಾವು ಉಡುಪಿಯವರು ಬರ್ತೀರಲ್ವಾ ಈ ಸಂದರ್ಭ ಮಂಗಳೂರಿಗೆ? ಖಂಡಿತ ಸರ್. ಈಗ ಉಡುಪಿ ಮಂಗಳೂರು ನಾವು ಯಾವುದೇ ಗುರುಗಳ ಕಾರ್ಯಕ್ರಮ ಮತ್ತು ಸಂಘಟನೆಯ ಯಾವುದೇ ಕಾರ್ಯಕ್ರಮ ನಾವೆಲ್ಲರೂ ಭಾಗಿಯಾಗ್ಬೇಕು. ನಮ್ದು ದೇವರ ಕಾರ್ಯಕ್ರಮ ಹೌದಪ್ಪ, ಹಾಗಾಗಿ ಮತ್ತೆ ಗುರುಗಳ ಕಾರ್ಯಕ್ರಮ. ನಿಜ ನಿಜ ನಿಜ. ಹಾಗಾಗಿ ದೈವಜ್ಞ ಸಮಾಜದ ಮೂಲ ಗುರುಗಳ ಕಾರ್ಯಕ್ರಮ, ನಾವೆಲ್ಲರೂ ಅದಕ್ಕೆ ಭಾಗಿಯಾಗ್ಬೇಕು ಒಟ್ಟಾಗಿ. ಹೌದು ಹೌದು. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್ ಈ ಸಂದರ್ಭ? ಸಾಧಾರಣ ನಾವೊಂದು ನಿರೀಕ್ಷೆ ಪ್ರಕಾರ ಒಂದು 500-600 ಜನ ಅಂತ ನಿರೀಕ್ಷೆ ಮಾಡಿಕೊಂಡಿದ್ದೇವೆ. ಅದಕ್ಕಿಂತ ಜಾಸ್ತಿನೂ ಬರುವ ವಿಚಾರಗಳಿದೆ. ಮತ್ತೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಧೀರಜ್ ಜಿ ಶೇಟ್ ಅಂತ. ಧೀರಜ್ ಸರ್, ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಾನಂದ್ರೆ ಈ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಜೊತೆ ಕಾರ್ಯನಿರ್ವಾಹಕ ಆಗಿದ್ದೇನೆ. ಹೌದಪ್ಪ, ಎಸ್ ಸರ್. ನಂದು ಏನು ಅಂದ್ರೆ ನಮ್ಮ ಕಮಿಟಿ ಮೆಂಬರ್ಸ್ಗೆ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಮ ಈ ಯಂಗ್ಸ್ಟರ್ ಆಗಿ ಒಂದು ಈ ಸಮಿತಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಇದೇ ಸಮಾಜದವರೇ. ಸೊ ಹಿರಿಯರೊಟ್ಟಿಗೆ ಯಂಗ್ಸ್ಟರ್ಸ್ ಅನ್ನು ಕೂಡಿ ಈ ಕಾರ್ಯಕ್ರಮವನ್ನು ಅವರು ಮಾಡಿಸ್ಲಿಕ್ಕೆ ಅಧ್ಯಕ್ಷರಿಗೆ, ಕಾರ್ಯದರ್ಶರಿಗೆ, ಖಜಾಂಚಿ ಅವರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ತಮ್ಮ ಮೂಲಕ ಇಡೀ ಸಮಾಜಕ್ಕೆ ಎಲ್ಲ ಒಗ್ಗೂಟಾಗಿ ಒಂದು ಸಂಘಟನೆ ಆಗ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಎಸ್ ಸರ್. ಓಕೆ ಸರ್, ಒಳ್ಳೆಯ ಮಾತುಗಳು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧೀರಜ್ ಸರ್. ಇದು ಧೀರಜ್ ಸಿ ಶೇಟ್ ಅವರು ಜೊತೆ ಕಾರ್ಯನಿರ್ವಾಹಕ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಜೋಡಿಸಿಕೊಂಡಿದ್ದಾರೆ. ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಸರ್, ಒಂದು ಪ್ರೀತಿಯ ಆಮಂತ್ರಣವನ್ನ ಎಲ್ಲರಿಗೂ ಕೂಡ ನೀಡಬೇಕು. ಅದಕ್ಕಿಂತ ಮೊದಲದಾಗಿ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡಿದೀವಿ, ಎಲ್ಲಿ ಏನು ಯಾವಾಗ ಅನ್ನೋ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಿದ್ದಾಗ ದಿನಾಂಕ 7 ತಾರೀಕು ಅಂದ್ರೆ ಏಪ್ರಿಲ್ 7ನೇ ತಾರೀಕು ಮಂಗಳವಾರದಂದು, ಇದೇ ಮಂಗಳವಾರದಂದು, ಇವತ್ತು ಶನಿವಾರ, ನೆಕ್ಸ್ಟ್ ಮಂಗಳವಾರದಂದು ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲಿ ನಡೀಲಿಕ್ಕಿದೆ ಅಂತ ಬಂದಾಗ ಶರವ್ ಶ್ರೀ ಮಹಾಗಣಪತಿ ದೇವಸ್ಥಾನ ಸಭಾಭವನ ಮಂಗಳೂರು, ಇಲ್ಲಿ ನಡೀಲಿಕ್ಕಿರುವಂತಹ ಈ ಒಂದು ಕಾರ್ಯಕ್ರಮ. ಜೊತೆಗೆ ಯಾವ ರೀತಿ ನಡೀಲಿಕ್ಕಿದೆ, ಎಷ್ಟು ಗಂಟೆಗೆ ನಡೀಲಿಕ್ಕಿದೆ ಎಲ್ಲವೂ ಕೂಡ ಎಸ್ ಸರ್ ಹೇಳ್ತಾರೆ. ಎಷ್ಟು ಗಂಟೆಗೆ ಸರ್? ಅದೇ ಸಾಯಂಕಾಲ ಭೂತರಾಜ ಪೂಜೆ ಸಾಯಂಕಾಲ 6:30ಯಿಂದ 7 ಗಂಟೆ ನಡೀತದೆ. ಅದರ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಸಭಾ ಕಾರ್ಯಕ್ರಮ. ಅವರಿಗೆ ಸ್ವಾಮೀಜಿಯವರಿಗೆ ಕನಕಾಭಿಷೇಕ ಉಂಟು. ಇದರಲ್ಲಿ ಯಾವುದರಲ್ಲಿ ಪುಷ್ಪಾಭಿಷೇಕ ಮಾಡಲಿಕ್ಕೆ ಉಂಟು. ಅದಾದ ನಂತರ ಬಾಕಿಯವರಿಗೆಲ್ಲ ಫಲಪ್ರಸಾದ ಕೊಟ್ಟಾದ ನಂತರ ಬಾಕಿ ಸನ್ಮಾನ ಮಾಡಿ, ಆದ ನಂತರ ಪಾದಪೂಜೆ ಮಾಡಿ ಮತ್ತೆ ನಮ್ಮ ಸ್ವಾಮೀಜಿಯವರ ಪ್ರಸಾದ ವಿತರಣೆ ಮಾಡ್ತಾರೆ. ಅದರಲ್ಲಿ ಎಷ್ಟು ಗಂಟೆಗೆ ಸರ್? ಒಂದು ಸಂಜೆ 7:30ಗೆ ನಮ್ಮ ಪೂಜೆ ಆಗುತ್ತೆ. 6ರಿಂದ 7 ಪೂಜೆ ಆಗ್ತದೆ. ಜೊತೆಗೆ ಇದು ಅಪರಾಹ್ನ 3ರಿಂದ ಡೊಂಗರಕೆರೆಗೆ ಆವಾಗ ಹೇಳಿದ್ ನಾನು. ಅದು ಮಧ್ಯಾಹ್ನ 3 ಗಂಟೆಗೆ ಶೋಭಾದ ಕೆನರಾ ಹೈಸ್ಕೂಲ್ ನಿಮ್ಮ ಎಲ್ಲ ಇವರು ಜನರು ಬರ್ಬೇಕು, ಭಕ್ತರು ಬರ್ಬೇಕಂತ ಬಂದ್ರೆ ಎಷ್ಟು ಗಂಟೆಗೆ ಪ್ರೊಸೆಷನ್ ಬರುವವರು ಅಲ್ಲಿ ಜಾಯ್ನ್ ಆಗ್ಬೇಕು. ಪ್ರೊಸೆಷನ್ ಬರುವವರು 3 ಗಂಟೆಗೆ ಅಲ್ಲಿ ಮಧ್ಯಾಹ್ನ. ಅಲ್ಲಿಂದ ನಿಮ್ಮ ಡೊಂಗರಕೆರೆ ಇದು ನಮ್ಮ ವೆಂಕಟರಮಣ ದೇವಸ್ಥಾನ, ಅಲ್ಲಿಂದ ಚಿತ್ರಾ ಟಾಕೀಸ್ ಟು ಬಾಲಾಜಿ ಟಾಕೀಸ್. ಅದ ನಂತರ ಗೋಕರ್ಣ ಮಠ, ನಿಮ್ಮ ವೆಂಕಟರಮಣ ದೇವಸ್ಥಾನ, ವೆಂಕಟರಮಣ ಆಗಿ ಉಮಾಮಹೇಶ್ವರ ಟೆಂಪಲ್ನಿಂದ ಸರ್ವ ಮಹಾಗಣಪತಿ ವಿಜೃಂಭಣೆ. ನಾವೀಗ ಒಂದು 7 ಟೇಬಲ್ ಉಂಟು. 7 ಟೇಬಲ್ ಒಂದು ಕಮ್ಮಿನ ಒಂದು 500,000 ಜನ ಸೇರ್ತಾರೆ. ನಮ್ಮ ಆನೆ ಫಸ್ಟ್ ಸುದಿಗೆ ಫಸ್ಟ್ ಆನೆ ಕುದುರೆ ಸ್ವಾಮೀಜಿ ಹತ್ರ ಕುದುರೆ ಇರ್ತದೆ. ನಿಜ ಆನೆ? ಹೌದು, ನಿಜ ಆನೆ. ಅದು ನಿಮ್ಗೆ ಆನೆ ಗುರುತು ಗೊತ್ತುಂಟು. ತುಂಬಾ ಎಲ್ಲ ಅಧಿಕಾರಿಗಳೆಲ್ಲ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಾಯ ಇಲ್ಲದೆ ಇದು ಯಾವ್ದು ಆಗುದಿಲ್ಲ. ಕುದುರೆ ಕೂಡ ಇದೆ. ಹೌದೌದು, ಅದು ಮಾಡಿದೆ. ಕರೆಕ್ಟ್. ಮತ್ತೊಂದು ಕರೆ ಇದೆ ಬಿಫೋರ್ ದಟ್. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಮತ್ತೊಮ್ಮೆ ನಾನು ಅದನ್ನು ರಿಪೀಟ್ ಮಾಡ್ತೀನಿ. ಮಧ್ಯಾಹ್ನ 3 ಗಂಟೆಗೆ ಈ ಶೋಭಾಯಾತ್ರೆಯಲ್ಲಿ ವೈಭವೋಪೇತ ಶೋಭಾಯಾತ್ರೆ ಇದೆ. ಈ ವೈಭವದ ಶೋಭಾಯಾತ್ರೆಗೆ ತಾವೆಲ್ಲರೂ ಕೂಡ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ಮಧ್ಯಾಹ್ನ 3 ಗಂಟೆಗೆ ಡೊಂಗರಕೇರಿ ಕೇಂದ್ರ ಹೈಸ್ಕೂಲ್ ವೃತ್ತದಿಂದ ಶ್ರೀ ಶರವ್ ಮಹಾಗಣಪತಿ ದೇವಸ್ಥಾನದವರೆಗೆ ವೈಭವದ ಶೋಭಾಯಾತ್ರೆ ನಡೀಲಿಕ್ಕಿದೆ. ಆ ಶೋಭಾಯಾತ್ರೆಯಲ್ಲಿ ಸರ್ ಹೇಳಿದಾಗೇನೆ ಆನೆ, ಕುದುರೆ, ಹೀಗೆ ಟ್ಯಾಬ್ಲೋಗಳು, ಹೀಗೆ ಬಹಳಷ್ಟು ವೈವಿಧ್ಯಮಯ ವೈಭವದ ಶೋಭಾಯಾತ್ರೆ ನಡೀಲಿಕ್ಕಿದೆ.
ಶೋಭಾಯಾತ್ರೆಯ ಮಾರ್ಗ ಡೊಂಗರಕೆರೆ ಕೆನರಾ ಹೈಸ್ಕೂಲ್, ಜೊತೆಗೆ ಡೊಂಗರಕೆರೆ ವೆಂಕಟರಮಣ ದೇವಸ್ಥಾನ, ನ್ಯೂ ಚಿತ್ರ ಟಾಕೀಸ್, ಕಾಲ್ ಸ್ಟ್ರೀಟ್ ರಸ್ತೆ, ಉಮಾಮಹೇಶ್ವರಿ ದೇವಸ್ಥಾನ ರಸ್ತೆಯಾಗಿ ಹೋಗುವಂತಹ ಈ ಒಂದು ವೈಭವದ ಶೋಭಾಯಾತ್ರೆ. ಜೊತೆಗೆ 6 ಗಂಟೆ ಸಂಜೆ 6 ಗಂಟೆಗೆ ಭೂತರಾಜರ ಪೂಜೆ ಇದೆ. ತದನಂತರ ಪರಮ ಪೂಜ್ಯರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಆಶೀರ್ವಚನ ಜೊತೆಗೆ ಪಾದ ಪೂಜೆ ಸಮರ್ಪಣೆ ಆಗ್ಲಿಕ್ಕಿದೆ. ತದನಂತರ 8:30ರಿಂದ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಬಹುಶಃ ಇದೆ. ತದನಂತರ 8:30ರಿಂದ ಪ್ರಸಾದ ಅನ್ನ ಸಂತರ್ಪಣೆ ತದನಂತರ ಇರುವಂತದ್ದು. ಸೊ ಹಾಗಿದ್ದಾಗ ಎಲ್ಲರೂ ಕೂಡ ಜಾಯಿನ್ ಆಗ್ಬೇಕು ಅಂತ ಬಂದಾಗ ಮಧ್ಯಾಹ್ನ 3 ಗಂಟೆಯಿಂದ ಬಂದ್ರೆ ಉತ್ತಮ, ಅತ್ಯುತ್ತಮ ಅಲ್ವಾ? ಎಸ್ ಸರ್. ಕೊನೆಯದಾಗಿ ಎಲ್ಲರೂ ಕೂಡ ಒಂದು ಆತ್ಮೀಯತೆಯ ಒಂದು ಆಮಂತ್ರಣ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಈ ಶೋಭಾಯಾತ್ರೆ ಒಂದು ಯಶಸ್ಸು ಮಾಡ್ಬೇಕಾದ್ರೆ ಎಲ್ಲ ನಮ್ಮ ಭಕ್ತವೃಂದರವರು ಎಲ್ಲ ಬಂದು ಸೇರ್ಬೇಕು. ಸರಿಯಾಗಿ 3 ಗಂಟೆಗೆಲ್ಲ ಸೇರ್ಕೊಂಡ್ರೆ ಆದಷ್ಟು ನಾವು ಜನರನ್ನು ಎತ್ಕೊಂಡು ನಾವು ಶೋಭಾಯಾತ್ರೆ ಮಾಡ್ಲಿಕ್ಕೆ ನಮಗೆ ಖುಷಿ ಆಗ್ತದೆ ಅಲ್ವಾ? ಹೌದು. ಎಸ್ ಸರ್. ಜೊತೆಗೆ ಕೊನೆಯದಾಗಿ ಸರ್ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಎಲ್ರಿಗೂ ಕೂಡ ಪ್ರೀತಿಯ ಆಮಂತ್ರಣ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಎಲ್ಲರೂ ನಮ್ಮ ದೈವಜ್ಞ ಬ್ರಾಹ್ಮಣರು ಮತ್ತು ಭಕ್ತ ಬಂಧುಗಳ ಗುರುವಂದನೆ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ದೈವಜ್ಞರು ಮತ್ತು ಬೇರೆಯವರು ನಮ್ಮ ಸ್ವಾಮೀಜಿಯವರಿಗೆ ಎಲ್ಲ ಗುರುವಂದನೆ ಸಲ್ಲಿಸುವವರು ಯಾರು ಎಲ್ಲರೂ ಬರ್ಬೋದು ಅಲ್ವಾ ಸರ್? ಹೌದು. 2028ರಲ್ಲಿ ಪರ್ಯಾಯ ಅಲ್ವಾ ಸರ್? ಪರ್ಯಾಯ 2028ರಲ್ಲಿ. ಅದರ ಮೊದಲು 28 ಬರುವ ವರ್ಷ 2028 ಅವರು ಪೂರ್ವಪ್ರವೇಶ ಉಡುಪಿಗೆ ಪೂರ್ವಪ್ರವೇಶ ಮಾಡಬೇಕಾದ್ರೆ ಕಡೆಗೆ ನಮ್ಮ ಮಂಗಳೂರಿಗೆ ಬಂದು ಮಂಗಳೂರಿನ ಪ್ರತಿ ಎಲ್ಲ ಸ್ವಾಮೀಜಿಯರಿಗೆ ಈಗ ನಮ್ಮ ಹೌದು ಪ್ರತಿಯೊಂದು ಮೊನ್ನೆ ಶಿವರ ಸ್ವಾಮೀಜಿ ಬಂದಿದ್ದರು. ಅವರು ಸಹ ಮೊನ್ನೆ ಜನವರಿ ಫಸ್ಟ್ ವೀಕ್ ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಉಡುಪಿ ಹೋಗಿದ್ರು. ಒಂದ್ಸಲ ಉಡುಪಿಗೆ ಹೋದ ನಂತರ ಇನ್ನು 2 ವರ್ಷ ಇಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ. ಹಾಗೆ ಅದೇ ನಮ್ಮ ವಾಜಾ ಸ್ವಾಮಿಯೇ ಮಾಡಿದ್ರು. 2 ತಿಂಗಳಿದ್ದದ್ದು 2 ವರ್ಷ ಮಾಡಿದ್ರು ಅವರು. ಹಾಗೆ ಇದು ಮುಂಚೆ ನಿಮಗೆ 16 ತಿಂಗಳು ಒಂದ್ಸಲ ಚೇಂಜ್ ಆಗ್ತಿತ್ತು. ಈಗ 16 ವರ್ಷಕ್ಕೆ ಒಂದ್ಸಲ ಬರ್ತದೆ. ಆವಾಗ 16 ವರ್ಷದವರೆಗೆ ಇಡೀ ಪರ್ಯಟನೆ ಮಾಡಿ ದೇಶ ಪರ್ಯಟನೆ ಮಾಡಿ ಅವರು ಬರ್ಬೋದು. ಇಲ್ಲ ಮುಂಚಿನ 16 ತಿಂಗಳು ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಷ್ಟಮಠ ಒಂದು ಮಠಕ್ಕೆ 2 ತಿಂಗಳು 2 ವರ್ಷ. ಈಗ 2 ತಿಂಗಳು ಬೇರೆ ಏನು ಅವ್ರು ಚೇಂಜ್ ಮಾಡಲಿಲ್ಲ ನಮ್ಮ ಸ್ವಾಮೀಜಿಯವರು. ಯಾರು ವಾಜಾ ಸ್ವಾಮೀಜಿ 2 ತಿಂಗಳಿದ್ದದ್ದು 2 ವರ್ಷ ಮಾಡಿದ್ರು ಅಷ್ಟೇ, ಬೇರೆ ಏನು ಚೇಂಜ್ ಮಾಡಲಿಲ್ಲ. ಅದರಿಂದ ಅವರಿಗೆ ಎಲ್ರಿಗೂ ತುಂಬ ಎಲ್ಲ ಮಠದವರಿಗೆ ಎಲ್ಲಿ ಬೇಕು ಅವರು ದೇಶ ಪರ್ಯಟನೆ ಮಾಡಿ ಬರ್ಲಿಕ್ಕೆ ಆಗ್ತಿತ್ತು ಅಲ್ವಾ? ನಿಜ. ಒಂದು ಒಳ್ಳೆಯ ಕಾರ್ಯಕ್ರಮ. ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 7ರಂದು, ಜೊತೆಗೆ 2028ರಲ್ಲಿ ಪರ್ಯಾಯ ಕೂಡ ಇದೆ ಸೋದೆ ಮಠದಲ್ಲಿ. ಸೊ ಆ ಒಂದು ವಿಚಾರಗಳಲ್ಲಿ ಇದನ್ನ ನೋಡಿದಾಗ ಏಪ್ರಿಲ್ 7ನೇ ತಾರೀಕಿನ ಅಂದ್ರೆ ಇದೇ ಮಂಗಳವಾರ. ಮತ್ತೆ ಇನ್ನೊಂದು ಹೇಳಿ, ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಸ್ವಾಮೀಜಿಗಳು ಆ ಕಡೆ ಬಂದಾಗ ಆವಾಗಿನ ಸಮಯದಲ್ಲಿ ಹೆಗ್ಗಡೆಯವರು ನಮ್ಮ ಸ್ವಾಮಿ ಬರ ಮಾಡಿಕೊಂಡು ಆವಾಗ ಅಲ್ಲಿ ನಮ್ಮ ವಾದ್ಯ ಸ್ವಾಮಿ ಬಂದಾಗ ನಮ್ಮ ಕದ್ರಿಯಿಂದ ನಮ್ಮ ಶಿವಲಿಂಗವನ್ನು ಅಲ್ಲಿ ಇದ್ದದನ್ನು ತಂದು ಅಲ್ಲಿಂದ ನಮ್ಮ ಅಣ್ಣಪ್ಪ ಸ್ವಾಮಿಯವರು ಬಂದು ಅಲ್ಲಿ ಸ್ಥಾಪನೆ ಮಾಡಿದರು. ಆವಾಗ ನಮ್ಮ ಸಮಾಜಕ್ಕೆ ಅವರು ಗುರುಗಳು, ನೀವು ಮುಖ್ಯ ಶಿಷ್ಯರು, ನೀವು ಅವರಿಗೆ ಲಾಲಕ್ಕೆ ಬೆಳ್ಳಿಯ ಲಾಲಕ್ಕೆ ಮಾಡಿಕೊಡ್ಬೇಕಂತ ಹೇಳಿದರು. ಅದು ನಾವು ಎಷ್ಟೋ ವರ್ಷ ಮಾಡಲಿತ್ತು. ಅದು ಮೊನ್ನೆ ಹೋದ 1951 ನಡವಳಿಯಲ್ಲಿ ನಮ್ಮ ತಂದೆಯವರು ಮತ್ತು ನಮ್ಮ ಮಾವನವರು ನಮ್ಮ ಸಮಾಜ ಬಾಂಧವರು ಎಲ್ಲ ಸೇರಿಕೊಂಡು ಅದು ಒಟ್ಟು ಮಾಡಿ ಲಾಲಕ್ಕೆ ಮಾಡಿ ಕೊಟ್ಟಿದ್ರು. ಈಗ ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಹೊರಗಡೆ ಬೆಳ್ಳಿದು ಲಾಲಕ್ಕೆ ಅಲ್ಲಿ ಹೊರಗೆ ಬೆಳ್ಳಿ ರಥದಲ್ಲಿ ಅವರು ಇಟ್ಟಿದ್ದಾರೆ. ಅದು ಸಹ ನಮಗೊಂದು ಅನುಗ್ರಹ. ಅವರು ವಾಗ್ದಾನ ಮಾಡದಿದ್ರೆ ನಮಗೆ ಆ ಸಂದರ್ಭ ಸಿಕ್ಕುವುದಿಲ್ಲಿತ್ತು. ಯಾವುದು ಸೇವೆ ಮಾಡೋ ಸಂದರ್ಭ. ಅದರಿಂದ ನಾವು ಧರ್ಮಸ್ಥಳಕ್ಕೆ ಮುಂಚಿನ ನಮಗೆ ಮತ್ತು ಅವರಿಗೆ ತುಂಬ ನಂಟುಂಟು. ಇದರ ಸಂದರ್ಭದಿಂದ ಅವರಿಗೆ ನಮಗೆ ಅದು ನಂಟು ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಎಲ್ಲ ವಾದಿರಾಜ ಗುರುಗಳ ಅನುಗ್ರಹ ನೋಡೋಟ ಒಂದು ವಿಚಾರಗಳಲ್ಲಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಮಾಡಿರುವಂತಹ ಪರಮ ಪೂಜ್ಯರು ಶ್ರೀ ವಾದಿರಾಜ ಗುರುಗಳು. ಇವೆಲ್ಲದರ ಜೊತೆಗೆ ಸೌದೆ ಶ್ರೀ ವಾದಿರಾಜ ಮಠ, ದೈವಜ್ಞ ಬ್ರಾಹ್ಮಣ ಶಿಷ್ಯ ವೃಂದ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ, ದೈವಜ್ಞ ಗುರುವಂದನ ಮಹೋತ್ಸವ, ಒಂದು ಸುಂದರವಾಗಿರುವಂತಹ ಒಳ್ಳೆಯ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಇದೇ ಮಂಗಳವಾರದಂದು ಶರವ್ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಲಿಕ್ಕಿದೆ. ಅದರಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಒಂದು ವೈಭವದ ಶೋಭಾಯಾತ್ರೆ ಕೆನರಾ ಹೈಸ್ಕೂಲ್ ಡೊಂಗರಕೆರೆಯಿಂದ ನಡೀಲಿಕ್ಕಿದೆ. ಆ ಒಂದು ಶೋಭಾಯಾತ್ರೆಯಲ್ಲಿ ಆನೆ, ಕುದುರೆ, ಹೀಗೆ ಟ್ಯಾಬ್ಲೋಗಳು, ಹೀಗೆ ವೈಭವದ ಶೋಭಾಯಾತ್ರೆಯಿಂದ ಕೂಡಿರುವಂತಹ ಈ ಒಂದು ಕಾರ್ಯಕ್ರಮ
ಇವೆಲ್ಲದರ ಜೊತೆಗೆ ದೈವಜ್ಞ ಬ್ರಾಹ್ಮಣ ಸಮಾಜ ಬೆಳೀತಾ ಇದೆ. ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂತಹ ಪ್ರತಿಷ್ಠಿತವಾಗಿರುವಂತಹ ಸಮಾಜ ಇದು. ಈಗ ಸಮಾಜ ಮುಂದೆ ಬರ್ತಾ ಇದೆ, ಮತ್ತಷ್ಟು ಇವರಿಂದ ಒಳ್ಳೆಯ ಕೆಲಸಗಳು ಆಗಬೇಕು. ಯಾಕಂದರೆ ಬಹಳಷ್ಟು ಜನರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಪ್ರತಿಷ್ಠಿತವಾಗಿರುವಂತಹ ಸಮಾಜ ಇದು. ಸೊ ಹಾಗಿದ್ದಾಗ ನಾವೆಲ್ಲರೂ ಕೂಡ ಇವರ ಜೊತೆ ಯಾವತ್ತೂ ಕೂಡ ಇರ್ತೀವಿ. ಜೊತೆಗೆ ನಮ್ಮ ಸನಾತನ ಧರ್ಮ, ಆ ಸನಾತನ ಧರ್ಮಕ್ಕೆ ಪರಂಪರೆಗೆ ವಾದಿರಾಜ ಗುರುಗಳು ಕೊಟ್ಟಿರುವಂತಹ ಕೊಡುಗೆ ಅತ್ಯದ್ಭುತವಾಗಿರುವಂಥದ್ದು. ಅವರಿಗೆ ಶಿರವಾಗಿ ನಮಿಸಬೇಕು ನೋಡೋಟ ಒಂದು ವಿಚಾರಗಳಲ್ಲಿ. ಸೊ ಇವೆಲ್ಲದರ ಜೊತೆಗೆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು ಅನ್ನುವಂಥದ್ದು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಜೊತೆ ಕಾರ್ಯದರ್ಶಿಗಳು ಎಲ್ಲರ ಮಾತುಗಳು, ಜೊತೆಗೆ ಎಲ್ಲ ಶಿಷ್ಯಂದಿರ ಮಾತುಗಳು, ಎಲ್ಲ ಶಿಷ್ಯಂದಿರ ಪ್ರೀತಿಯ ಆಮಂತ್ರಣ. ಸೊ ಹಾಗಿದ್ದಾಗ ಎಲ್ಲರೂ ಕೂಡ ಮಂಗಳವಾರದಂದು ಈ ಒಂದು ದಿನವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು ಒಳ್ಳೆಯ ಕಾರ್ಯಕ್ರಮ, ಜೊತೆಗೆ ಸ್ವಾಮೀಜಿಗಳ ಅನುಗ್ರಹಕ್ಕೆ ಪಾತ್ರವಾಗಿ ಅಂತ ಹೇಳ್ತಾ ಎಸ್ ಸರ್, ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ರವೀಂದ್ರ ಶೇಟ್ ಸರ್, ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ಎಸ್ ವಿನೋದ್ ಕುಮಾರ್ ಶೇಟ್ ಸರ್. ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.